ವಿಶೇಷವಾಗಿ ಇವತ್ತು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಇಂಧನ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ಮಿನಿಸ್ಟರ್ ಆದಂಥ ಗೌರವಾನ್ವಿತ ಸುನೀಲ್ ಕುಮಾರ್ ಅವರು ನಮ್ಮ ಕಂಪನಿಗೆ ಇವತ್ತು ಪಾದಾರ್ಪಣೆ ಅಂದರೆ ವಿಶೇಷವಾಗಿ ಅಧಿವೇಶನ ಇದ್ದರೂ ಕೂಡ ಅವರು ನಮ್ಮ ಕಂಪನಿಗೆ ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅದು ಒಂದು ಇತಿಹಾಸದಲ್ಲಿ ಚುಕ್ಕೆ ಆಗಿರ್ಬೋದು. ಯಾಕೆಂದರೆ ಅವರು ಬರುವಾಗ ಕಂಪನಿ ಬದಲಾವಣೆ ಆಗಿದೆ. ಲಾಸ್ಟ್ ಇಯರ್ ಡಿಸೆಂಬರ್ 2 ತಾರೀಕಿಗೆ ನಾನು ಅಧ್ಯಕ್ಷನಾಗಿ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಸಮಯದಲ್ಲಿ ಕಂಪನಿಯಲ್ಲಿ ಹಲವು ಮೂಲಭೂತ ಸೌಕರ್ಯದ ಕೊರತೆ ಉಂಟು, ಕಾರ್ಮಿಕರಿಗೆ ಹಲವು ಸಮಸ್ಯೆಗಳುಂಟು, ಇನ್ನಿತರ ಸಮಸ್ಯೆಗಳನ್ನು ಕಂಪನಿಯ ಯೂನಿಯನ್ ಹಾಗೂ ಆಡಳಿತ ಮಂಡಳಿ ನನಗೆ ತಿಳಿಸಿ ಅತ್ಯಂತ ಸುಂದರವಾಗಿ ನನಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ಆವಾಗ ಒಂದೇ ಮಾತು ನಾನು ವೇದಿಕೆಯಲ್ಲಿ ಹೇಳಿದೆ, ಒತ್ತಡರಹಿತವಾಗಿ ಈ ಕಂಪನಿಯಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರು ಒತ್ತಡರಹಿತವಾಗಿ ದುಡಿಬೇಕು. 1. 2, ಅವರಿಗೆ ಸಮಸ್ಯೆ ಏನೆಂದರೆ 6 ಪೇ ಹಲವು ವರ್ಷದಿಂದ ಅವರ ಇನ್ಕ್ರಿಮೆಂಟ್ ಆಗಲಿಲ್ಲ, ಅವರಿಗೆ ಸಿಗಬೇಕಾದಂಥ ಸರ್ಕಾರದ ಬೇರೆ ಬೇರೆ ಫೈನಾನ್ಸ್ ಅದು ಸಿಗಲಿಲ್ಲ, ಸಂಬಳ ಏರಿಕೆ ಆಗೋದು. ಈ 6 ಪೇ ಅಂದರೆ ಬಾಕಿ ಎಲ್ಲ ಕಂಪನಿಯಲ್ಲಿ ಸರ್ಕಾರಿ ಕಂಪನಿ ಆಗಿದೆ, ನಮ್ಮ ಕಂಪನಿ ಆಗಲಿಲ್ಲ ಎಂಬ ಒಂದು ಕೊರಗು ಅವರಲ್ಲಿತ್ತು. ಅದು ಈ MD ಬಂದ ನಂತರ ಅದು ಅವರದ್ದು ಕೂಡ ಯೋಗ, ನಂದು ಯೋಗ, ನಮ್ಮ ಸಮಯದಲ್ಲಿ ಅದು ಆಯ್ತಲ್ಲ, ಎಲ್ಲ ಸಾವಿರಾರು ಕಾರ್ಮಿಕರಿಗೆ ಅದರಲ್ಲಿ ವಿಷಯ. 3ನೇದು, ಈ ಕಂಪನಿಯಲ್ಲಿ ಹಲವು ಸಮಸ್ಯೆಗಳಿತ್ತು, ಯೂನಿಯನ್ ಸಮಸ್ಯೆ ಇತ್ತು, ಮೂಲಭೂತ ಸೌಕರ್ಯದ ಕೊರತೆ ಇತ್ತು. ಅದನ್ನೆಲ್ಲ ನೀಗಿಸಬೇಕಾದ್ರೆ ಅತ್ಯಂತ ತಾಳ್ಮೆಯ ಅವಶ್ಯಕತೆ ಇತ್ತು. ನಾನು ಕರಾವಳಿ ತೀರದವನು, ದಕ್ಷಿಣ ಕನ್ನಡ ಮಂಗಳೂರಿನವನು. ಬೆಂಗಳೂರಿನಲ್ಲಿ ಮಹತ್ತರವಾದ ಜವಾಬ್ದಾರಿಯನ್ನು ನಮ್ಮ ಆಗಿನ ಮುಖ್ಯಮಂತ್ರಿ ಯಡಿಯೂರಪ್ಪರವರು ಮತ್ತು ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ಕೊಟ್ಟರು. ನಾನು ಆವಾಗ ಅವರಿಗೆ ಒಂದು ಮಾತನ್ನು ಹೇಳಿದ್ದೆ, ನೀವು ಕೊಟ್ಟಂಥ ಜವಾಬ್ದಾರಿಗೆ ಚ್ಯುತಿ ಬಾರದ ರೀತಿಯಲ್ಲಿ, ಯಾವುದೂ ಒಂದು ಕಪ್ಪು ಚುಕ್ಕೆ ಬಾರದಂಥ ರೀತಿಯಲ್ಲಿ ನಾನು ನನ್ನ ಕೆಲಸವನ್ನು ನಿರ್ವಹಿಸ್ತೇನೆ. ಅದಕ್ಕಾಗಿ ಆವಾಗ MD ಅವರು ಸಿದ್ದರಾಜು ಅಂತ, ಪಾಪ ನಮ್ಮ ಈಗಿನ ಮೇಡಮ್ನಷ್ಟು ಅವರು ಡೇರಿಗೆ ಇರಲಿಲ್ಲ, ಒಳ್ಳೆಯವರು, ಅದರ ಬಗ್ಗೆ ಎರಡು ಮಾತನಾಡಲಿಕ್ಕಿಲ್ಲ. ಆಡಳಿತ ವರ್ಗ ಅದರ ಬಗ್ಗೆ ಮಾತನಾಡಲಿಕ್ಕಿಲ್ಲ, ಕಾರ್ಮಿಕ ವರ್ಗ ಅದರ ಬಗ್ಗೆ ಮಾತನಾಡಲಿಕ್ಕಿಲ್ಲ, ಯೂನಿಯನ್ ಅದರ ಬಗ್ಗೆ ಮಾತನಾಡಲಿಕ್ಕಿಲ್ಲ. ಎಲ್ಲರ ಸಹಕಾರ ಬೇಕಾದರೆ ನಾವು ಅವರೊಟ್ಟಿಗೆ ಇನ್ವಾಲ್ವ್ ಆಗಬೇಕು. ನಾನು ಚೇರ್ಮನ್ ಎಂಬ ಒಂದು ಅಹಂಕಾರ ಭಾವದಿಂದ ಇಲ್ಲಿ ಇರ್ತಿದ್ದೇನೆ. ಆಡಳಿತ ಮಂಡಳಿ ವಿಶ್ವಾಸ ಪಡೆಯಲಿಕ್ಕೆ ಸಾಧ್ಯವಿಲ್ಲ, ಕಾರ್ಮಿಕರ ವಿಶ್ವಾಸ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅವರು ರಿಟೈರ್ ಆದರು, ಯಾರು ಇಂದಿನ MD. ನಂತರ ನಮ್ಮ ಶೀಲಾ ಮೇಡಮ್ ರೂಪ, ನಾವು ಅವರು ಇಂದಿನ ಡಿಸ್ಕಸ್ ಎಲ್ಲ ಆಗಿದೆ. ಇವಾಗ ಇವರೊಟ್ಟಿಗೆ ಡಿಸ್ಕಸ್ ಆಯಿತು, ಆಡಳಿತ ಮಂಡಳಿಯೊಟ್ಟಿಗೆ ಡಿಸ್ಕಸ್ ಆಯಿತು, ಯಾವ ರೀತಿಯಲ್ಲಿ ಬದಲಾವಣೆ ಮಾಡುವುದಾದರೆ ಅಷ್ಟು ಸುಲಭದ ಕೆಲಸ ಇದು. ಸರ್ಕಾರಿ ಕಂಪನಿ ಎಲ್ಲಿ ನೋಡಿದರೂ ಸ್ವಚ್ಛತೆ ಇರಲಿಲ್ಲ. ಆವಾಗ ವೇದಿಕೆಯಲ್ಲಿ ಡಿಸೆಂಬರ್ 2 ತಾರೀಕು ಸ್ವಚ್ಛ ಭಾರತ ಶ್ರೇಷ್ಠ ಭಾರತ, ಮೋದಿಯವರ ಕನಸು ನನಸಾಗಬೇಕು, ಈ ಕಂಪನಿ ಎಲ್ಲ ಕಡೆಯಲ್ಲಿ ಸ್ವಚ್ಛವಾಗಿರಬೇಕೆಂಬ ಒಂದು ಆದೇಶ ಕೊಟ್ಟು ಅದಕ್ಕೆ ಸ್ವಲ್ಪ ಗಮನ ಕೊಟ್ಟು, ಅದರ ಯಾವಾಗ ಫಾಸ್ಟ್ ಅದು ಇಂಜಿನ್ ಸ್ಟಾರ್ಟ್ ಆದ ಯಾವಾಗ ಅಂದರೆ MD ಅವರು ಶೀಲಾ ಮೇಡಮ್ MD ಅಧಿಕಾರ ಸ್ವೀಕಾರ ಮಾಡಿದ ನಂತರ ಫಸ್ಟೇ ಸ್ವಚ್ಛತೆಗೆ ಗಮನ ಕೊಟ್ಟು. ಸೆಕೆಂಡ್ ಒಂದು, ಇದು 75 ವರ್ಷದ ಹಳೆಯ ಬಿಲ್ಡಿಂಗ್, ನಿಮಗೆ ನೋಡೋಕೆ ಹೇಗಾಗ್ತದೆ, 75 ವರ್ಷದ ಹಳೆಯ ಬಿಲ್ಡಿಂಗ್. ಈ ಹಳೆಯ ಬಿಲ್ಡಿಂಗನ್ನು, ಓಲ್ಡ್ ಬಿಲ್ಡಿಂಗನ್ನು ರಿನೋವೇಷನ್ ಮಾಡಬೇಕು. ಈ ನನ್ನ ಚೇರ್ಮನ್ ಈ ಕ್ಯಾಬಿನಲ್ಲಿ ಯಾರಾದರೂ ಬಂದು ಕೂತ್ಕೊಂಡು ಹೋಗುವಾಗ ಕೆಳಗಿಂದ ದೂರ ಮೇಲೆ ಬರ್ತಿತ್ತು. AC ಚಾಲು ಮಾಡಿ ಡೋರ್ ಬಂದ್ ಮಾಡಿದರೆ ಬೇರೆ ಒಂದು ಸ್ಮೆಲ್ ಬರ್ತಾಯಿತ್ತು. ಆದರೆ ಯಾವಾಗ ರಿನೋವೇಷನ್ ಆಯಿತು, ನಂದು ಒಂದು ರಿನೋವೇಷನ್ ಆಗಬೇಕಂತ ನಾನು ಹೇಳಿದ್ದೆ, MD ಅವ್ರದ್ದಾಗಬೇಕು, ಪ್ರತಿಯೊಂದು ಅಧಿಕಾರಿಗಳ ಕಚೇರಿ ಕೂಡ, ಕಾರ್ಯಾಲಯ ಕೂಡ ರಿನೋವೇಷನ್ ಆಗಬೇಕು. ಆವಾಗ ಯಾರೂ ಬೆರಳು ತೋರಿಸೋದಿಲ್ಲ. ನಾನು ಆವಾಗ MD ಅವರಿದ್ದರು, ಮತ್ತು ಇವರು ಬಂದಾಗ ಇವರ ಹತ್ರ ಹೇಳಿದೆ, ನನ್ನದು ಜಾಸ್ತಿ ಖರ್ಚು ಮಾಡಿ ಬೇಡ, ಒನ್ ಆಫ್ ದಿ ಸಿಂಪಲ್ ಸರ್, ನಿಮ್ಮದನ್ನೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ, ನನಗೆ ನಾಳೆ ಚೇರ್ಮನ್ ಆಗಿ ಮಾಡಿದ್ದಾರೆ ಅಂತ ಹೇಳಬಾರ್ದು. ನಾವು ಸರಳ ರೀತಿಯಲ್ಲಿ ನಮ್ಗೆ ಗೊತ್ತುಂಟು, ನಾವೊಂದು ರಾಷ್ಟ್ರೀಯ ಪಕ್ಷದ ಕಾರ್ಯಕರ್ತನಾಗಿ ದುಡಿದವು, ಪಕ್ಷ ನನಗೆ ಕೊಟ್ಟಂಥ ಮಹತ್ತರವಾದ ಜವಾಬ್ದಾರಿ. ಆದರೆ ಅತ್ಯಂತ ಫಾಸ್ಟ್ ಆಯಿತು. ಇಷ್ಟು ಫಾಸ್ಟ್ ಆಗೋಕ್ಕೂ ಕೂಡ ನಾವು ಆಲೋಚನೆ ಮಾಡಬೇಕು. ಕೊರೋನಾ ಎಂಬ ಮಹಾಮಾರಿ 1ನೇ ಅಲೆ ಬಂದು ಹೋಗಿದೆ, 2ನೇ ಅಲೆ ಸ್ಟಾರ್ಟ್ ಆಗಿದೆ, 3ನೇ ಅಲೆ ಬರ್ತದೆ. ಕಾರ್ಮಿಕರಿಗೆ ಕೆಲಸ ಇಲ್ಲ, ಎಲ್ಲ ಅಲ್ಲಲ್ಲಿ ಲಾಕ್ಡೌನ್. ಆದರೂ ಕೂಡ ಕಂಪನಿಯ ಆಡಳಿತ ಮಂಡಳಿ ಮತ್ತು ಈ ಕಾರ್ಮಿಕರು ಅತ್ಯಂತ ಶ್ರದ್ಧೆಯಿಂದ ದುಡಿದ ಕಾರಣ ವಿಶೇಷವಾಗಿ ಇದು ರಾಷ್ಟ್ರೀಯ ದಾಖಲೆ ಅನ್ಬೋದು. 75 ವರ್ಷದಲ್ಲಿ ಆಗದಂಥ ಪ್ರೊಡಕ್ಷನ್, 75 ವರ್ಷದಲ್ಲಿ ಆಗದಷ್ಟು ಲಾಭ ಈ ವರ್ಷ ನಮಗೆ ಆಗಿದೆ. ಲಾಸ್ಟ್ ಇಯರ್ ಕೂಡ ಒಂದು
1,63,00,000 ನಾವು ಯಡಿಯೂರಪ್ಪರವರ ಕೈಯಲ್ಲಿ ಕೊಟ್ಟಿದ್ದೇವೆ, ಮುಖ್ಯಮಂತ್ರಿ ಅವರ ಕೈಯಲ್ಲಿ. ನಾವು ಮೇಡಮ್, GM ಮತ್ತು DGM ಇವರೆಲ್ಲ ಒಟ್ಟಾಗಿ ಒಂದು 5-6 ಜನ ಹೋಗಿ ಮುಖ್ಯಮಂತ್ರಿಯನ್ನು ಭೇಟಿಯಾಗಿ ಕೊರೋನಾದ ಸಮಯದಲ್ಲಿ ಅವರು ಹೊರಗಡೆ ಬಂದು ಬಹಳ ಖುಷಿಯಿಂದ ಎಲ್ಲ ಫೋಟೋ ಎಲ್ಲ ತೆಗೆಸಿದ್ದಾರೆ. ಯಾಕೆಂದರೆ ಒಂದು ಸರ್ಕಾರಿ ಕಂಪನಿ ನಮಗೆ ಲಾಭ ಕೊಡ್ತದಲ್ಲ ಅಂತ. ಎಲ್ಲ ಕಂಪನಿ ಕೂಡ ಲಾಸಲ್ಲಿರುವುದು. ನನ್ನಲ್ಲಿ ಕೇಳ್ತಾರೆ, ನಿಮ್ಮ ಕಂಪನಿ ಲಾಸಲ್ಲಿ ಉಂಟಾ? ನಿಮ್ಮ ಕಂಪನಿ ಲಾಸಲ್ಲಿ ನಡೆಯುತ್ತದೆ. ಆದರೆ ಕಳೆದ ವರ್ಷ 1,63,000 1,63,00,000, ಈ ಸಾರಿ 3 ಕೋಟಿ ಲಾಭ. ನೀವು ಆಲೋಚನೆ ಮಾಡಿ. ಕಾರ್ಮಿಕರ ಶ್ರಮ, ಕಾರ್ಮಿಕರ ಬೆವರು, ಇವರ ಆಡಳಿತ ವೈಖರಿ, ಇವರು ಪಟ್ಟಂಥ ಶ್ರಮ. ಆ ಕೊರೋನಾದ ಸಮಯದಲ್ಲಿ ಕೂಡ ಒಬ್ಬರ ಕೂಡ ಒಂದು ಮನೆಯಲ್ಲಿ ನಿಲ್ಲ. 3-4 ಜನ ತೀರಿ ಹೋಗಿದ್ದಾರೆ. ಅವರ ಬಗ್ಗೆ ನಮಗೆ ಸಂತಾಪ ಇದೆ. ಬಾಕಿ ಕಾರ್ಮಿಕರು ಸಹಕಾರ ಕೊಟ್ಟಿದ್ದಾರೆ. ಇವಾಗ 100ಕ್ಕೆ 100 ಬದಲಾವಣೆ, 100ಕ್ಕೆ 90 ಬದಲಾವಣೆ, 100ಕ್ಕೆ 100 ಬದಲಾವಣೆ. ಒಂದು ಇಡೀ ಅಡ್ಮಿನಿಸ್ಟ್ರೇಷನ್ ಕಾರ್ಯಾಲಯ ರಿನೋವೇಷನ್ ಆಗಿದೆ. ಸ್ವಚ್ಛತೆ 100% ಸ್ವಚ್ಛತೆ ನೀವು ಕಂಡಿದ್ದೀರಿ. ಕಾರ್ಪೊರೇಟ್ ಆಫೀಸಿನ ಲೆವೆಲಲ್ಲಿ ಬಂದಿದೆ. ಆಡಳಿತ ಮಂಡಳಿಯ ಬೇರೆ ಬೇರೆ ಅವರವರ ಕಚೇರಿ ರಿನೋವೇಷನ್ ಆಗಿದೆ. ಸಾಧಾರಣ ಒಂದು 80-90 ಸಾವಿರ ಸ್ಕ್ವೇರ್ ಫೀಟ್, 2 ಎಕರೆ ಜಾಗ ಅಷ್ಟು ದೊಡ್ಡ ಒಂದು ಇದುಂಟು ಸೆಡ್. ಅದರ ಕಂಪ್ಲೀಟ್ ರಿನೋವೇಷನ್. 75 ವರ್ಷದ ಹಿಂದಿನ ಟಾಯ್ಲೆಟ್ಗಳ ಬದಲಾವಣೆ. ಇಲ್ಲಿ ಬರುವಂಥ ಕಾರ್ಮಿಕರಿಗೆ ಟ್ರೈನಿಂಗ್ ಕೊಡಲಿಕ್ಕೆ, ಅದರೊಟ್ಟಿಗೆ ITI ಸ್ಟೂಡೆಂಟ್ಗಳಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಅಂಬೇಡ್ಕರ್ ಹೆಸರಲ್ಲಿ ಒಂದು ತರಬೇತಿ ಕೇಂದ್ರ. 75 ವರ್ಷದಲ್ಲಿ ನಾವು ಇಲ್ಲಿ ಏನಾದರೂ ವೆಯ್ಟ್ ಮಾಡಬೇಕಾದ್ರೆ ಹೊರಗಡೆ ಹೋಗಿ ವೆಯ್ಟ್ ಬ್ರಿಡ್ಜಲ್ಲಿ ತೂಕ ಮಾಡಿಕೊಂಡು ಬರಬೇಕು. ಅದು ಆ ರೀತಿ ಆಗಬಾರ್ದೆಂಬ ಏಕೈಕ ಉದ್ದೇಶದಿಂದ ಇಲ್ಲಿ ನಾವು ಸ್ಟ್ಯಾಪ್ ಒಂದು ವೇಳೆ ಟೆಂಡರ್ ಮಾಡಿದರೂ ಕೂಡ ನಾವು ಹೊರಗಡೆ ಅದನ್ನು ವೆಯ್ಟ್ ಮಾಡಬೇಕು. ಇಲ್ಲದೆ ನಾವು ಬರುವಂಥ ಯಾವುದಾದ್ರೂ ಕಚ್ಚಾ ಸಾಮಗ್ರಿ ಅದನ್ನು ಕೂಡ ಹೊರಗಡೆಯಿಂದ ಇವಾಗ ಹೊಸತಾಗಿ ಇವತ್ತು ಇನಾಗ್ರೇಷನ್ ಆಯಿತು. ಇವತ್ತು ವೆಯ್ಟ್ ಬ್ರೇಕ್. ಅದರೊಟ್ಟಿಗೆ ಸೋಲಾರ್ ಸಿಸ್ಟಮ್ ನೀವು ನೋಡಿದ್ದೀರಿ. ಸೋಲಾರ್ ಪ್ಲ್ಯಾಂಟ್ ಅದು ಸಾಧಾರಣ ಒಂದು ತಿಂಗಳು 4 ಲಕ್ಷದಿಂದ 5 ಲಕ್ಷದ ತನಕ ನಮ್ಮ ಕಂಪನಿಗೆ ಇನ್ಕಮ್ ಆಗ್ತದೆ ಕರೆಂಟ್ ಬಿಲ್ಲಲ್ಲಿ. ಅದರ ಒಟ್ಟಿಗೆ ಕ್ಯಾಂಟೀನ್ ಅಂದರೆ ಅಲ್ಲಿ ಹೇಳಿದೆ ನಾನು ಡಿಸೆಂಬರ್ 2 ತಾರೀಕಿಗೆ ನಾನು ಇಲ್ಲೇ ವೇದಿಕೆ ಎದುರಲ್ಲಿ 100 ಕಾರ್ಮಿಕರ ಎದುರಲ್ಲಿ ಒಂದು ಮಾತು ಹೇಳಿದೆ. ಕಾರ್ಮಿಕರು ಯಾವಾಗಲೂ ಕೂಡ ಪ್ರಾಣಿಗಳಲ್ಲ, ಜಾನುವಾರಲ್ಲ, ಅವರು ಮನುಷ್ಯರು. ಪಾಪ ರಾತ್ರಿ ಹಗಲು ದುಡಿತಾರೆ. ಆದರೆ ದುಡಿದು ಆ ಒಂದು 5 ಮಿನಿಟ್ 10 ಮಿನಿಟ್ ಊಟ ಮಾಡುವಾಗ ಕೂಡ ನೆಮ್ಮದಿಯಲ್ಲಿ ಅವರು ಊಟ ಮಾಡಬೇಕು. ಕೇವಲ ಆಫೀಸರ್ ಇಲ್ಲ VIP ಅವರಿಗೆ ಮಾತ್ರ ಈ ಕಾರ್ಪೊರೇಟ್ ಲೆವೆಲಲ್ಲಿ ಕ್ಯಾಂಟೀನ್ ಅಲ್ಲ, ಅವರಿಗೆ ಕೂಡ ಆಗಬೇಕೆಂಬ ಉದ್ದೇಶದಿಂದ ನಾವು ಮೇಡಮ್ ಆಡಳಿತ ಮಂಡಳಿಯವರು ಡಿಸ್ಕಸ್ ಮಾಡಿ ಅದರಲ್ಲಿ ಯಾವುದೂ ಭ್ರಷ್ಟಾಚಾರ ಆಗಬಾರದೆಂಬ ಲೆಕ್ಕಾಚಾರದಲ್ಲಿ KDLಗೆ ಕಾಂಟ್ರಾಕ್ಟ್ ಕೊಟ್ಟಿದೆ ಸರ್ಕಾರ ಸ್ವಾಮ್ಯಕ್ಕೆ. ನೀವು ಅದು 1,80,00,000 ಟನ್ ಖಾಲಿ ಎಲ್ಲ ಇಡೀ ಪೂರ್ತಿ 1,80,00,000. ನೀವು ಆಲೋಚನೆ 1 ಪೈಸೆ ಭ್ರಷ್ಟಾಚಾರ ಆಗದ ರೀತಿಯಲ್ಲಿ ಯಾರಿಗೆ ಬೇಸರ ಆದರೂ ಚಿಂತೆ ಇಲ್ಲ. ಅದು ಏನಾದರೂ ಲಾಭ ಆಗುತ್ತದೆ ಕಂಪನಿಯವರಿಗೆ ಲಾಭ ಆಗಲಿ. ಅದು A to Z ಕೇವಲ ಸುಣ್ಣ ಬಣ್ಣ ಹೊಡೆಯುವುದಲ್ಲ, ಶಾಶ್ವತವಾಗಿ ಇರಬೇಕು. ಅದಕ್ಕಾಗಿ ಗ್ರಾನೈಟ್, ಅದಕ್ಕಾಗಿ ಸೀಲಿಂಗ್, ಅದಕ್ಕಾಗಿ ಕಿಚನ್ನ ನ್ಯೂ ಟೆಕ್ನಾಲಜಿ, ಅದಕ್ಕಾಗಿ ಇನ್ನೂ ಏನೆಲ್ಲ ಬೇಕು ಫ್ರೀಝರ್ ಅದು ಇದೆಲ್ಲ ಆ ವ್ಯವಸ್ಥೆ, ಅಧಿಕಾರಿ ವರ್ಗದವರಿಗೆ ಬೇರೆ ವ್ಯವಸ್ಥೆ, ಟಾಯ್ಲೆಟ್ನ ವ್ಯವಸ್ಥೆ, ಡ್ರೈನೇಜಿನ ವ್ಯವಸ್ಥೆ, ವಿಶ್ರಾಮಕ್ಕೆ ವ್ಯವಸ್ಥೆ, ಇದನ್ನೆಲ್ಲ ಮಾಡಿದ್ದು. ಅದರ ಒಟ್ಟಿಗೆ ಕಂಪನಿಯ ಪ್ಯಾನೆಲ್ ಬೋರ್ಡು ವಿಶೇಷವಾಗಿ 4 ಹಲವಾರು ರಾಜ್ಯದಲ್ಲಿ ಇದಕ್ಕೆ ಡಿಮಾಂಡ್ ಉಂಟು. ನಮ್ಮಲ್ಲಿ ಪ್ಯಾನೆಲ್ ಬೋರ್ಡ್ ಔಟ್ಸೈಡಲ್ಲಿ ಇದು ಮಾಡೋದು. ನಮ್ಮ ಕಂಪನಿಯಲ್ಲೇ ಆ ಲೇಸರ್ ಮಿಷಿನ್, ಕಟ್ಟಿಂಗ್ ಮಿಷಿನ್ ನಮಗೆ ಬೇಕೆಂಬ ಉದ್ದೇಶದಿಂದ MD ಅವರು ಬಂದ ನಂತರ ನಾವೆಲ್ಲ ಡಿಸ್ಕಸ್ ಮಾಡಿ ಆರ್ಡರ್ ಕೊಟ್ಟದ್ದು ತರಿಸಿ ಇವತ್ತು ಅದು ಇನಾಗ್ರೇಷನ್ ಆಯಿತು. ನಮಗೆ ತುಂಬ ಲಾಭ ಆಗ್ತದೆ. ಈ ಸಾರಿ 3 ಕೋಟಿ ಗೌರ್ಮೆಂಟಿಗೆ ಕೊಡಿ, ನೆಕ್ಸ್ಟ್ ಇಯರ್ 5 ಕೋಟಿ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಅಷ್ಟು ಲಾಭ ಆಗಲಿ ಸರ್. ಅದರೊಟ್ಟಿಗೆ ಇವಾಗ ಮಿನಿಸ್ಟ್ರಿ ಮತ್ತು ಸಂಬಂಧಪಟ್ಟವರೊಟ್ಟಿಗೆ MD ಮತ್ತು ನಾವು ಡಿಸ್ಕಸ್ ಮಾಡ್ತೇವೆ. ಮಿನಿಸ್ಟರ್ ನಾವು ಟ್ರಾನ್ಸ್ಫಾರ್ಮರ್ ನಾವು ಇದೇ ಕಂಪನಿಯಲ್ಲಿ ನಾನು ಯಾವ ರೀತಿಯಲ್ಲಿ ಮಾಡೋದು ಇನ್ನೂ ಮಾತನಾಡಬೇಕು. ಅದಕ್ಕೆ ಅವರು ಪರ್ಮಿಷನ್ ಕೊಟ್ಟರು. ಇನ್ನು ಬೇರೆ ಬೇರೆ ಯೋಜನೆ ಉಂಟು ನಮ್ಮ ಕೈಯಲ್ಲಿ. ನನ್ನದು ಒಂದು ಕನಸಿತ್ತು, ನನ್ನ ಮೇಲೆ ವಿಶ್ವಾಸವಿಟ್ಟು ಇಷ್ಟೊಂದು ಮಹತ್ತರವಾದ ಜವಾಬ್ದಾರಿ ಕೊಟ್ಟ ನಂತರ ನಾನೇನು ಶಾಶ್ವತ ಅಲ್ಲ ಈ ಕಂಪನಿಗೆ. ಆದರೆ ಇವರೆಲ್ಲರೂ ಶಾಶ್ವತ. ಅಧಿಕಾರಿ ವರ್ಗ, ಕಾರ್ಮಿಕ ವರ್ಗ ಇವರು ಶಾಶ್ವತ, ನಾನು ಶಾಶ್ವತ. ಆದರೆ ನನಗೆ ಕೊಟ್ಟಂಥ ಅವಧಿಯಲ್ಲಿ ನಿಮ್ಮಂಥವ್ರು ಕೇಳ್ತಾರೆ ಮಾಧ್ಯಮದವರು,
ನೀವೇನು ಬದಲಾವಣೆ ಮಾಡಿದ್ದೀರಿ? ನಿಮ್ಮದಲ್ಲಿ ಏನು ಸೇವೆ ಏನಾದರೂ ಅಲ್ಲಿಲ್ಲ ಸೇವೆ ಇರಬೇಕು. ಇವತ್ತು 35 ವರ್ಷ ಹಿಂದೆ ಕೆಲಸ ಮಾಡಿದವರು ಬಂದಿದ್ದಾರೆ, ಎಷ್ಟೋ VRS ತೆಗೆದುಕೊಂಡವರು ಬಂದ್ದಾರೆ. ಆವಾಗ ಮೇಡಮ್ನ ಹತ್ರ ಹೇಳ್ತಾರೆ ನಾನು ಆವಾಗ ಕಂಡ ಕಂಪನಿ ಬೇರೆ, ಈವಾಗ ಕಂಡ ಕಂಪನಿ ಬೇರೆ, ರಾತ್ರಿ ಹಗಲುಂಟು. ನಾವು ಕೆಲವರು ಜನ VRS ಯಾಕೆ ಕೊಡ್ತೇವೆ ಅಂದರೆ ಈ ಕಂಪನಿ ಮುಳುಗ್ತದೆ, ನಮಗೆ ನಂತರ ಗ್ರ್ಯಾಚ್ಯುಟಿ ಮತ್ತು ಇದೆಲ್ಲ ಭತ್ಯೆ ಅದು ಏನೆಲ್ಲ ಸಿಗ್ತದೆ ಕಂಪನಿಯಲ್ಲಿ, ಯಾವುದು ರಿಟೈರ್ಮೆಂಟ್ ಆದ ನಂತರ ಅದು ಸಿಗಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ನಾವು VRS ಕೊಟ್ಟಿದ್ದೇವೆ ಅಂತ ಒಬ್ಬರು ಹೇಳಿದರು. ಹೆದರಿ ಈ ಕಂಪನಿ ಮುತ್ತ ಆದರೆ ಇವತ್ತು ನಾವು ಕಾಣ್ತೇವೆ ಈ ಕಂಪನಿ ಈ ರೀತಿಯ ಬದಲಾವಣೆ ಆಗಿದೆ. ಸರ್ಕಾರಿ ಕಂಪನಿ ಮತ್ತು ಖಾಸಗಿ ಕಂಪನಿ, ಉದಾಹರಣೆ ನೀವು MRPL ನೋಡ್ತೀರಿ, MCF ನೋಡ್ತೀರಿ, ಬೇರೆ ಬೇರೆ ಕಂಪನಿ ಉಂಟು, ಅದಾನಿ ನೋಡ್ತೀರಿ. ಇದು ಸರ್ಕಾರಿ ಕಂಪನಿ ಅಂದರೆ ಹಿಂದೆ ಆಗಿರ್ಬೋದು. ಈಗ ನೋಡುವ ಖಾಸಗಿ ಕಂಪನಿಯಿಂದ ಕೂಡ ಇದು ಒಂದು ಹೆಜ್ಜೆ ಮೇಲೆ ಉಂಟು. ಇನ್ನೂ ಬದಲಾವಣೆ ಆಗಲಿಕ್ಕೆ ಉಂಟು. ಇನ್ನೂ ಸಾವಿರಾರು ಕಾರ್ಮಿಕರನ್ನು ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಮಾಡಿಕೊಡಲಿಕ್ಕೆ ಉಂಟು. ಅದರಲ್ಲಿ ದಕ್ಷಿಣ ಕನ್ನಡದವರು ಕೂಡ ಒಂದು ಹತ್ತಿರ 100 ಇಂಜಿನಿಯರ್ಸು, ಡಿಪ್ಲೊಮಾ ಹೋಲ್ಡರ್, ITI ಇಲ್ಲಿದ್ದಾರೆ. ಅದು ಕೂಡ ಇವರೆಲ್ಲ ಆಶೀರ್ವಾದ, ಇವರೆಲ್ಲ ಸಹಕಾರ. ಹೇಳಿದ ತಕ್ಷಣ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಚೇರ್ಮನ್ ಆದರೂ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಹೋಗೋ ನೋಡಿದರೆ ತುಳುವಲ್ಲಿ ಮಾತಾಡ್ತಾ ಇರ್ತಾರೆ. ಇದು ಅವಕಾಶ. ಮತ್ತೊಂದು ವಿಶೇಷತೆ ಸಿಕ್ಕಿದೆ. ಮತ್ತು ಕ್ಯಾಂಟೀನ್ ಬೆಳಿಗ್ಗೆ ಚಹಾ, ಕಾಫಿ, ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಸಂಜೆ ಚಹಾ, ಇದು ಫ್ರೀ. ಓನ್ಲಿ 120 ರೂಪೀಸ್ ಪರ್ ಮಂತ್. ಅವರ ಹತ್ರ ಏನೋ ಮೇಂಟೆನೆನ್ಸ್ ಅಂತ ತೆಗೆದುಕೊಂಡು ಫ್ರೀಯಾಗಿ ಕಂಪನಿ ಕೊಡ್ತದೆ. ಸಂಬಳ ಟೈಮಲ್ಲಿ ಆಗ್ತದೆ. ಈ ಸಾರಿ 6 ಪೇ ಆದ ನಂತರ ಒಬ್ಬೊಬ್ಬರಿಗೆ 15,000ದಿಂದ 50,000 ಸಂಬಳ ಜಾಸ್ತಿ ಆಗಿದೆ. ಪರ್ಮನೆಂಟ್ ಸಂಬಳ ಜಾಸ್ತಿ ಆಗಿದೆ. ಈ ಔಟ್ಸೋರ್ಸ್ ಇದ್ದಂಥ ಅವರಿಗೂ ಕೂಡ ಈ ಸಾರಿ ಬೋನಸ್ ಕೊಟ್ಟಿದ್ದೇವೆ ನಾವು. ಅವರಿಗೆ ಈ ಸಾರಿ ಪ್ರಥಮವಾಗಿ 75 ವರ್ಷ ಪ್ರಥಮವಾಗಿ ಅವರಿಗೆ ಯೂನಿಫಾರ್ಮ್ ಮಾಡಿಕೊಟ್ಟು, ಈಗ ಅದು ಕೊಟ್ಟಾರೆ, ಲೇಟ್ ಆಯಿತು. ಇವಾಗ ಕೆಲವರು ಹಾಕಿಕೊಂಡಿದ್ದಾರೆ, ಇನ್ನೂ 2-3 ದಿವಸದಲ್ಲಿ ಎಲ್ಲರೂ ಹಾಕಿಕೊಳ್ಳುವಂಥ ಅದು ಕೂಡ ಕೊಟ್ಟಿದ್ದೇವೆ. ಅದಕ್ಕಿಂತಲೂ ಮಿಗಿಲು ಎಲ್ಲರಿಗೂ ವಿಮೆ, ಇನ್ಸೂರೆನ್ಸ್. ನಾಳೆ ಏನಾದರೂ ಸಮಸ್ಯೆ ಬಂದರೆ ಫಸ್ಟ್ ಸೂಪರ್ LIC ಅವರನ್ನೇ ತರಿಸಿ ಇಡೀ ಕಂಪನಿ ಅವರಿಗೆ. ಮತ್ತು PF ವ್ಯವಸ್ಥಿತ ರೀತಿಯಲ್ಲಿ, ESI ವ್ಯವಸ್ಥಿತ ರೀತಿಯಲ್ಲಿ, ಇಲ್ಲೇ ಹಾಸ್ಪಿಟಲ್. ಬೇರೆ ಏನಾದರೂ ಕ್ಯಾನ್ಸರ್ ಬೇರೆ ಇದು ಬಂದರೆ ಅವರಿಗೆ ಅತ್ಯಂತ ವ್ಯವಸ್ಥೆ. ಮತ್ತೊಂದು ವಿಶೇಷ, ನಾನು ಬಂದ ನಂತರ, ಅದು ಕೂಡ MD ಅವರು ಬಂದ ನಂತರ ಈ ಕಂಪನಿ ಯಾರು ರಿಟೈರ್ ಆಗ್ತಾರೆ, ಹಿಂದೆ ರಿಟೈರ್ ಆದಾಗ ಏನಂದರೆ ಒಂದು ಮಾಲೆ ಹಾಕೋದು ಕಲಿಸ್ತೀವಿ. ಇವಾಗ ಯಾರು ರಿಟೈರ್ಡ್ ಆಗ್ತಾರೆ ಅವನು 50 ವರ್ಷ, 30 ವರ್ಷ, 35 ವರ್ಷ, 40 ವರ್ಷ ಕೆಲಸ ಮಾಡಿದರೆ A to Z ಏನೆಲ್ಲ ರಿಟೈರ್ಡ್ ಆದಾಗ ಅವರಿಗೆ ಸಿಗ್ತದೆ ಈ ಕಂಪನಿ ಆಗಬೇಕಾದ್ರೆ ಆವಾಗಲೇ ಚೆಕ್ ಅವರ ಕೈಗೆ ಕೊಟ್ಟು ಅತ್ಯಂತ ಖುಷಿ ನೋವು. ಹಿಂದೆ ಹೋಗುವಾಗ ಇನ್ನು ನನಗೆ ಯಾವಾಗ ಸಿಗ್ತದೆ PF, ಯಾವಾಗ ನನ್ನ ಗ್ರ್ಯಾಜುಯೇಟ್ ಸಿಗ್ತದೆ, ಕೂಗಿ ಬಂದು 10-15 ದಿವಸ ಕೂತ್ಕೊಳ್ಳೋದು, 1 ತಿಂಗಳಾಗೋದು, 2 ತಿಂಗಳು. ನಾನು ಬಂದ ನಂತರ 16 ಜನರ ಕಂಪ್ಲೇಂಟ್ ಇತ್ತು. ಇವಾಗ ಹಾಗೆಲ್ಲ ನಮ್ಮ GMನವರು ಅತ್ಯಂತ ಅನುಭವದರಲ್ಲಿ, ಮೇಡಮ್ನವರ ಕಂಪ್ಲೀಟ್ ಸಹಕಾರ, ಆಡಳಿತ ಈಗ ಯಾರಿಗೆ ರಿಟೈರ್ ಆಗ್ತದೆ ಭಾಳ ಗೌರವದಿಂದ ಕೂತ್ಕೊಳಿಸೋದು, ಅವರನ್ನು ಗೌರವ ಮಾಡೋದು, ಅವರಿಗೆ ಎಷ್ಟು 50 ಲಕ್ಷ, 60 ಲಕ್ಷ, 30 ಲಕ್ಷ ಎಷ್ಟುಂಟು ಆವಾಗಲೇ ಕ್ಲಿಯರ್. ಈ ಕಂಪನಿ ಕ್ಲಿಯರ್. ಈಗ ನಾನು ಅವರ ಕಿವಿ ಮಾತೊಂದು ಹೇಳಿದೆ ಮಿನಿಸ್ಟರ್ ಹತ್ರ, 191 ಮಂದಿಗೆ ಈ ಕಂಪನಿ ಪರ್ಮನೆಂಟ್ ಆಗಲಿ ನಮಗೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಉಂಟು. ನಮಗೆ ಗೊತ್ತುಂಟು, ಅದು ತೆಗೆದುಕೊಂಡು ನಾವು ಸ್ವಲ್ಪ ಲಾಸಲ್ಲಿ ಹೋಗ್ತೇವೆ. ಆದರೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು, ಇದರಲ್ಲಿ ಬದಲಾವಣೆ ಆಗಿದೆ ಅಂತ. ಅದು ಬೇರೆ ಬೇರೆ ಯೋಜನೆ ಉಂಟು. ಆ ಯೋಜನೆ ಏನಂತ ಇವರು ನಮ್ಮ MD ಹೇಳ್ತಾರೆ, ನಮ್ಮ GM ಹೇಳ್ತಾರೆ. ಆದರೆ ನನಗೆ ಖುಷಿ ಉಂಟು. ಇವತ್ತು ಮತ್ತೊಂದು ಮರೆತೋಯ್ತು. ಲಾಸ್ಟ್ ಇಯರ್ CSR ಮಣ್ಣ ಬಗ್ಗೆ ಮಾತಾಡಿದೆ. ನಾನು ಹೇಳಿದೆ, ದಕ್ಷಿಣ ಕನ್ನಡದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಗಳು ಬಹಳ ಕಷ್ಟದಲ್ಲಿದೆ. ಏನಾದರೂ ಸರ್ ನಿಮಗೆ ಎಷ್ಟು ಬೇಕು ತೆಗೆದುಕೊಳ್ಳಿ ಅಂತ ನಾನು ಕೇಳಿದೆ. 25 ಲಕ್ಷ. ತಕ್ಷಣ 25 ಲಕ್ಷ ಕೊಟ್ಟು, ಆ 25 ಲಕ್ಷ ಹಣವನ್ನು ಯಾವ ರೀತಿಯಲ್ಲಿ ಆ ಶಾಲೆಗಳು ಉಪಯೋಗ ಮಾಡಿದೆ, ಅದರಿಂದ ಏನು ಲಾಭ ಆಗಿದೆ ಅಂತ ನಾನು ಹೇಳಲಿಕ್ಕಿಲ್ಲ. MD ಮತ್ತು GMನವರು ಹೇಳಬೇಕು, ನೀವು ಹೇಳಬೇಕು. ಯಾಕಂದರೆ ಅದು 100ಕ್ಕೆ ಒಂದೇ ಒಂದು ಪೈಸೆ ಕಮಿಷನ್ ಎಲ್ಲಿಯೂ ಹೋಗದೆ, 100ಕ್ಕೆ 100 ಆ ಶಾಲೆಗೆ ಅದು ಲಾಭ ಆಗಿದೆ, ಶಾಲೆ ಅದನ್ನು ಉಪಯೋಗಿಸಿಕೊಂಡಿದೆ. ಈ ಸಾರಿ 26 ಶಾಲೆಗೆ 1 ಲಕ್ಷದಾಗಿ 26 ಲಕ್ಷ ರೂಪಾಯಿ ಶಾಲೆ ಅದು ವ್ಯವಸ್ಥಿತ ರೀತಿಯಲ್ಲಿ ಆಗ್ತಾ ಉಂಟು. ಪಠ್ಯ ಇದು ಆ ಕಾರ್ಮಿಕರ ಬೆವರು. ಅಲ್ಲಿ ಕೂಡ MA ಅಂದರೆ ಏನಂತ ಈಗ ಗೊತ್ತಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ MA ವಿಷಯ ಗೊತ್ತಾಗಿದೆ.
ನಾಳೆ ನಾಡ್ದು ಪೇಪರ್ ಎಲ್ಲ ಟಿ ವಿ ಪೇಪರ್ ವಾಟ್ಸಪ್ ಯೂಟ್ಯೂಬ್ ಎಲ್ಲದರಲ್ಲಿ ಬರುವಾಗ ನಾವು ಕೂಡ ಖುಷಿ ಪಡುತ್ತೆ. ಈಗ ಹೊರಗೆ ಬರುವಾಗ ನಮಗೂ ಕೂಡ ಖುಷಿ ಆಗ್ತದೆ. ನಾನು ಅಲ್ಲಿ ಹೇಳಿದೆ 9 ಗಂಟೆ ರಾತ್ರಿ ಒಂದು ಸಾರಿ ಫೋನ್ ಮಾಡ್ತೇನೆ MD ಅವರು, ಎಲ್ಲಿದ್ದೀನಿ ನಾನು ಕಂಪನಿಯಲ್ಲಿದ್ದೇನೆ ಅಂತ ಹೇಳಿ. ಒಂದು ಹೆಣ್ಮಗಳಾಗಿ ಜವಾಬ್ದಾರಿತ ಸ್ಥಾನದಲ್ಲಿತ್ತು. ಆ ಕಂಪನಿಗಾಗಿ ರಾತ್ರಿ ಆಗಲು ದುಡಿತಾರಲ್ಲ ಅವರೊಟ್ಟಿಗೆ ಅವರ ತಂಡ ಇದೆ. ನಾನು ನಿನ್ನೆಯಿಂದ ನೋಡ್ತಾ ಇದ್ದೇನೆ, ಒಬ್ಬ ಮಿನಿಸ್ಟರ್ ಬರುವಾಗ ಕಂಪನಿ ಯಾವ ರೀತಿಯಲ್ಲಿ ಇರಬೇಕು ಅವರ ಮನಸ್ಸು. ಇದಕ್ಕಾಗಿ ಇಡೀ ಟೀಮ್ ಹಲವು ದಿನದಿಂದ ದುಡಿತಾ ಇದೆ. ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ, ನನಗೆ ಖುಷಿ ಆಗ್ತದೆ. ಒಂದು ಸರ್ಕಾರಿ ಕಂಪನಿ ಈ ರೀತಿಯಲ್ಲಿ ಎಲ್ಲಿ ಕೂಡ ಆಗಲಿಲ್ಲ. ನನಗೆ ಜವಾಬ್ದಾರಿ ಕೊಟ್ಟಂಥ ರಾಜ್ಯಾಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಅವರಿಗೆ ಯಾವ ರೀತಿಯಲ್ಲಿ ಅಭಿನಂದನೆ ಕೊಡೋದಂದ್ರೆ ನನಗೆ ಗೊತ್ತಾಗುತ್ತೆ. ಈಗ ಸುನೀಲ್ ಕುಮಾರ್ ಅವರು ನಮ್ಮ ಮಿನಿಸ್ಟರ್ ಹೇಳಿದರು, ತುಳುವಿನಲ್ಲಿ ಹೇಳಿದರು ಅವರು, ಇವರಿಗೆ ಅರ್ಥ ಆಗಲಿಲ್ಲ. ಒಂದು ಸರ್ಕಾರಿ ಕಂಪನಿ ಈ ರೀತಿಯಲ್ಲಿ ಉಂಟಲ್ಲ ಮಾರೆ ಅಂತ ಆಯಿತು. ಒಂದು ಸರ್ಕಾರಿ ಕಂಪನಿ ಈ ರೀತಿ ಅದು ಆ ಮಾತು ಕೆಲವು ನಮಗೆ ಖುಷಿ ಆಗ್ತದೆ. ಇದಕ್ಕಾಗಿ ನಾನು ಫಸ್ಟ್ MD ಅವರಿಗೆ, GM ರವರಿಗೆ, ಎಲ್ಲ DGM ಮತ್ತು ಎಲ್ಲ ಆಡಳಿತ ವರ್ಗದವರಿಗೆ, ಅದರೊಟ್ಟಿಗೆ ರಾತ್ರಿ ಹಗಲು ದುಡಿಯುವಂಥ ಇಡೀ ಕಾರ್ಮಿಕ ವರ್ಗದವರಿಗೆ, ಯೂನಿಯನ್ ಹಿಂದೆ 2 ಯೂನಿಯನಲ್ಲಿ ಸಮಸ್ಯೆ ಬೀರುತ್ತೆ. ಈಗ ಯಾವುದೇ ಸಮಸ್ಯೆ ಇಲ್ಲ, 0. ಎಲ್ಲ 10% ಸಮಸ್ಯೆ ಇಲ್ಲ. ಈ ರೀತಿಯಲ್ಲಿ ಕಂಪನಿ ಇದು ನೀವು ಕಣ್ಣಾರೆ ಕಂಡಿದ್ದೀರಿ, ನೀವು ಎದುರು ನಿಂತು ನೋಡಿದ್ದೀರಿ, ನಾವು ಹೇಳಿದ್ದನ್ನು ಕೇಳಿದ್ದೀರಿ. ಸತ್ಯ ಸಂಗತಿ ನಿಮಗೆ ಗೊತ್ತಿದೆ. ಇದರಲ್ಲಿ ಏನು ಮುಚ್ಚಿಡುವಂಥ ಪ್ರಶ್ನೆ ಇಲ್ಲ. ಅಂತೂ ನಾನು ಶಾಶ್ವತ ಅಲ್ಲ, ಇವರು ಶಾಶ್ವತ. ನನ್ನದು ಎಂದಿಗೂ ಎಲ್ಲ ಸಮಯದಲ್ಲಿ ಕೂಡ ಅವರಿಗೆ ಸಹಕಾರ ಉಂಟು. ವಿಶೇಷ ಏನಂದರೆ ನಾನೊಬ್ಬ ಚೇರ್ಮನ್ ಆಗಿ ನನ್ನ ಮನಸ್ಸಲ್ಲಿತ್ತು, ಕೇವಲ ಆಡಳಿತ ವರ್ಗದವರಿಗೆ ಮಾತ್ರ ನಾನು ಹತ್ತಿರವಾಗಿರಬಾರ್ದು. ಅಲ್ಲಿ ದುಡಿಯುವಂಥ ಕಾರ್ಮಿಕರು ಕೂಡ ಬೆನ್ನು ತಟ್ಟುವಂಥ, ಅವರು ನನ್ನ ಹತ್ತಿರ ಬಂದು ಮಾತನಾಡುವಂಥ ಒಂದು ವೇದಿಕೆ ಆಗಬೇಕೆಂಬ ಮನಸ್ಸಲ್ಲಿತ್ತು. ಅದು ಆಗಿದೆ. ಹೇಗೆ ನಾವು ಕರಾವಳಿ ದಕ್ಷಿಣ ಕನ್ನಡದಲ್ಲಿ ನಮ್ಮ ನೇಚರ್, ನಮ್ಮ ಗುಣ ಉಂಟು, ಆ ಗುಣ ಈ ಕಂಪನಿಯಲ್ಲಿ ಕೂಡ ಆಗಿದೆ. ಅವರಿಗೆ ಖುಷಿ ಆಗ್ತದೆ. ಯಾಕಂದರೆ ಒಬ್ಬ ಚೇರ್ಮನ್ ನಮ್ಮನ್ನು ಕರೆದು ಮಾತನಾಡ್ತಾರಲ್ಲ, ಒಂದು ಅಧಿಕಾರಿ ಇಲ್ಲ ಮಾತನಾಡಲಿಕ್ಕಿಲ್ಲ ಹಾಗೆ ಹೀಗೆ ಅಂತ ಇದೆ. ಅದು ಪ್ರೋಟೋಕಾಲನ್ನು ಬಿಟ್ಬಿಟ್ಟಿದ್ದೇವೆ. ಅದು ಸುನೀಲನ್ನು ಕೂಡ ಅದೇ ರೀತಿ. ಈ ರೀತಿ ನಮ್ಮ ಕಂಪನಿ ನಡೆದಿದೆ, ಇನ್ನೂ ಕಂಪನಿ ನಡೀತದೆ. ಈ ಕಂಪನಿ ಹಿಂದಿನ ಗತ ವೈಭವ 6,000-7,000 ಜನ ಇದೆ. ಒಂದೇ ಸಲ ಆಗಲಿಕ್ಕಿಲ್ಲ. ಒಂದಲ್ಲ, ನಮ್ಮಲ್ಲಿ ಜಾಗ ಉಂಟು, ನಮ್ಮಲ್ಲಿ ಸೆಡ್ ಉಂಟು, ನಮಗೆ ಬೇಕಾಗುವಂಥ ವ್ಯವಸ್ಥೆ ಉಂಟು. ಇನ್ನು ಸರ್ಕಾರ ಕೂಡ ಸಹಕಾರ ಮಾಡ್ತದೆ. ಇಂಥ MD ಮತ್ತು ಇಂಥ GM ಇಂಥ ಆಡಳಿತ ವರ್ಗ ಇದ್ದರೆ ಆ ಗತ ವೈಭವ ಇನ್ನೊಂದು ಸಾರಿ ಮರುಕಳಿಸಲು ಸಾಧ್ಯತೆ ಉಂಟು. ಇಷ್ಟೇ ನನ್ನ ಹೃದಯಾಂತರದ ಮಾತು ಅಷ್ಟೇ. ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಸಂತೋಷ್ ರೈ ಅವರಂಥ ಚೇರ್ಮನ್ ನಮಗೆ ಇರಲಿಲ್ಲ ಅಂದಿದ್ರೆ ಬಹುಶಃ ನಾವು ಒಂದು ಹೆಜ್ಜೆನೂ ಮುಂದೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇವತ್ತೇನು ನಾವು ಇಷ್ಟೆಲ್ಲ ನಿಮಗೆ ಬದಲಾವಣೆ ಕಾಣ್ತಾ ಇದೆ, ಬಹುಶಃ ನೀವು ಸಾಹೇಬರು ಬಂದು ರಿಪೋರ್ಟ್ ಮಾಡಿದಾಗ ನೀವು ನೋಡಿದಿದ್ರೆ ನಿಮಗೆ ಡಿಫ್ರೆನ್ಸ್ ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ತಾಯಿತ್ತು. ಬಟ್ ಈಗ ನೀವು ನೋಡಿದರೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ ಅಂತ ಕೇಳ್ತಾ ಇದ್ದೀರಾ. ತುಂಬ ಅಪ್ರಿಷಿಯೇಟ್ ಮಾಡಿದ್ರಿ, ತುಂಬ ಸಂತೋಷ. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ನಾವು ಸಾಹೇಬರಿಗೆ ಫೋನ್ ಮಾಡ್ತೀನಿ, ಈ ಥರ ಮಾಡ್ತಾಯಿದ್ದೀನಿ. ಇವತ್ತವರೆಗೂ ಅವರು ಬೇಡ ನೀವು ಮಾಡಬೇಡಿ ಅಂತ ಹೇಳಿದ್ದೆ. ನೀವು ಮಾಡಿ ಮೇಡಮ್, ಏನಿದ್ರು ನೀವು ಮಾಡಿ, ನಂಗೆ ಹೇಳಿ, ರೂಲ್ಸ್ ಬಿಟ್ಬಿಟ್ಟು ಮಾಡಬೇಡಿ, ರೂಲ್ಸ್ ಏನಿದೆಯೋ ಅದನ್ನು ಮಾಡ್ಕೊಂಡು ಹೋಗಿ. ಅವ್ರ ಹಿಂದೆ 100 ಜನ ಬರ್ತಾರೆ, ವಾರ ಬರ್ತಾರೆ. ಇಲ್ಲಿ ಬಂದಾಗೆಲ್ಲನೂ ಜನ ಬಂದೇ ಬರ್ತಾರೆ. ಅವರು ತುಂಬ ಇನ್ಫ್ಲುಯೆನ್ಸ್ ಮಾಡ್ತಾರೆ, ಅದನ್ನು ಮಾಡಿಸಿ ಇದನ್ನು ಮಾಡಿಸಿ ಅಂತ. ಸಾಹೇಬ್ ಒಂದೇ ಮಾತು ಹೇಳ್ತಾರೆ, ಮೇಡಮ್ ಇದ್ದಾರೆ, ನೀವು ಮೇಡಮ್ನ ಭೇಟಿ ಮಾಡಿ, ಅವ್ರು ಏನು ಹೇಳ್ತಾರೆ, ಅವ್ರು ರೂಲ್ಸ್ ಬಿಟ್ಟು ಮಾಡಲ್ಲ, ಅವ್ರು ಕರೆಕ್ಟಾಗಿ ಮಾಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾರೆ. ಅದು ಬಿಟ್ಟು ಇಲ್ಲ ನೀವು ಇವ್ರಿಗೆ ಕೊಡಬೇಕು ಅವ್ರಿಗೆ ಮಾಡಬೇಕು ಅಂತ ಪ್ರೆಷರ್ ಹಾಕಿದಿದ್ರೆ ನಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗೇ ಬರ್ತಿರಲಿಲ್ಲ. ಆಡಳಿತ ಮಂಡಳಿ ಜೊತೆಯಲ್ಲಿ ನಮ್ಮ ಮೇಲ್ಗಡೆಯವರು, ನಮ್ಮ ಅಕೌಂಟ್ ಸೈಡಲ್ಲಿ ನಮ್ಮ ಪ್ರಕಾಶ್ ಅವರು ಹೆಡ್ ಏನಿದ್ದಾರೆ, ಇವ್ರ ಒಂದು ಸಹಕಾರದಿಂದನೇ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಮತ್ತು ಎಂಪ್ಲಾಯೀಸ್ ಎಲ್ಲ ಬಂದಿದ್ದ ದಿವಸ ನನಗೆ ತುಂಬ ಹೇಳಿದ್ರು, ಇಲ್ಲಿ 2 ಯೂನಿಯನ್ ಇದೆ, ತುಂಬ ಗಲಾಟೆ ಮಾಡ್ತಾರೆ, ಒಂದು ಚೇರ್ ಬದಲಾವಣೆ ಮಾಡೋಕ್ಕೆ ಬಿಡೋದಿಲ್ಲ, ಏನೂ ಮಾಡೋಕ್ಕೆ ಬಿಡೋದಿಲ್ಲ, ಅದು ಇದು ಅಂಥೇಳಿ ನಮ್ಗೆ ತುಂಬ ಹೆದರ್ಸಿದ್ರು. ನಾನು ಮೊದಲಿಂದನೂ ಯಾವುದಕ್ಕೂ ಹೆದರ್ತಿರಲಿಲ್ಲ, ನಾನು ಏನು ಮಾಡಬೇಕು ಅದನ್ನೇ ಮಾಡ್ಕೊಂಡು ಬಂದಿರೋದು. ಆಮೇಲೆ ಅವ್ರಿಗೆ ಕರೆದು ನಾನು ಎಲ್ಲರಿಗೂ ಹೇಳ್ಕೊಂಡು ಬಂದೆ, ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀರ ನೀವು, ಸಂಪಾದನೆ ತುಂಬ ಹೆಮ್ಮೆಯಿಂದ ಹೇಳ್ಕೊತಿದ್ರು. ಇಲ್ಲ ನಾವು ಯಾವಾಗಲೂ ಪ್ರಾಫಿಟಲ್ಲೇ ಇದ್ದೀವಿ, ಅಷ್ಟು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ. ನೀವೆಲ್ಲ ಮಾಡಿರೋದು ನೀವೇನು ತೊಗೊಂಡಿದ್ದೀರಾ? ಪ್ರಾಫಿಟ್ ಮಾಡಿ ತೋರಿಸಿದ್ದೀರಾ. ನಾವು ಅದನ್ನು 30% ಟ್ಯಾಕ್ಸ್ ಕಟ್ತೀವಿ, ಇನ್ನು 30% ನಾವು ಸರ್ಕಾರ ಡಿವಿಡೆಂಡ್ ಅಂತ ಕೊಡ್ತೀವಿ. ನೀವೇನು ಮಾಡ್ಕೊಂಡಿದ್ದೀರಾ? ಅದನ್ನೆಲ್ಲ ನೀವು ಇಲ್ಲಿ ಖರ್ಚು ಮಾಡ್ಕೊಂಡಿದ್ರೆ ನೀವು ಚೆನ್ನಾಗಿ ಕೆಲಸ ಮಾಡ್ಬೋದು, ನಿಮ್ಮ ವಾತಾವರಣನೇ ಬದಲಾವಣೆ ಆಗುತ್ತೆ. ಅದು ಬಿಟ್ಟು ನೀವು ಅಲ್ಲಿ ಕೊಡ್ತಾಯಿದ್ದೀವಿ ಇಲ್ಲಿ ಕೊಡ್ತಾಯಿದ್ದೀವಿ ಅಂದರೆ ಹೀಗೆ 4:15 ಆಯಿತು ಅಂದರೆ ಎಲ್ಲ ಅಂಗಡಿ ಬಾಗಿಲು ಮುಚ್ಕೊಂಡು ಹೋಗ್ತಾಯಿದ್ವಿ, ಯಾರೂ ಇರ್ತಿರ್ಲಿಲ್ಲ. ನಾನು ಬೈತಾಯಿದ್ದೆ, ಕೂತ್ಕೊಳ್ಳಿ, ಒಬ್ರಿಗೊಬ್ರು ಚರ್ಚೆ ಮಾಡಿ,
ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳಿ ನೀವು ಅಂತಂದರೆ ಅವ್ರಿಗೆ ಅದು ಬರ್ತಾನೆ ಇರಲಿ. ನಾನು ಏನೇ ಒಂದು ಮಾಡೋಕ್ಕೆ ಹೋದ್ರೂ ಸುಮ್ಮನೆ ಹಿಂದೆಯಿಂದ ಅವರವರೇ ಮಾತಾಡ್ಕೊಳ್ಳೋದು, ಕಾಂಪೌಂಡಲ್ಲಿ ಬೈಕೊಳ್ಳೋದು, ಅದು ಇದು ಅವ್ರು ಏನಾದರೂ ಮಾಡ್ಕೊಳ್ಳಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾವು ಮಾಡೋದು ಮಾಡ್ತಾರೆ. ಸಾಹೇಬರು ತುಂಬ ಸಹಕಾರ ಕೊಟ್ಟರು. ಸ್ಟಾರ್ಟಿಂಗಿಂದನೇ ನಾನು ಡೇ ಒನ್ನಿಂದನೇ ಎಲ್ಲರೂ, ನಾನು ಇಲ್ಲಿ ಬಂದು ರಿಪೋರ್ಟು May 27 ನಾನು ಇಲ್ಲಿ ರಿಪೋರ್ಟ್ ಮಾಡಿದೆ ಲಾಸ್ಟ್ ಇಯರು. ಎಲ್ಲರೂ ನಾನು ಇಲ್ಲಿ ಬರೋಕ್ಕೆ ಮುಂಚೆ ಇದೇನಿದು ಮೇಡಮು ಸಿಕ್ ಇಂಡಸ್ಟ್ರಿಗೆ ಹೋಗ್ತಿದ್ದಾರೆ, ಇಷ್ಟೆಲ್ಲ ಕೆಲಸ ಮಾಡೋರನ್ನ ಒಂದು ಸಿಕ್ ಇಂಡಸ್ಟ್ರಿಗೆ ಹಾಕ್ಬಿಟ್ಟಿದ್ದಾರಲ್ಲ ಅಂತ ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ನಾನು ಬೇಜಾರಲ್ಲೇ ಬಂದೆ ಇಲ್ಲಿ. ಆಮೇಲೆ ಬಂದಮೇಲೆ ನನಗನ್ನಿಸ್ತು ಇದು ನೋಡಿದ್ಮೇಲೆ ಬದಲಾವಣೆ ಮಾಡೋದಕ್ಕೆ, ಇಂಪ್ರೂವ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇಲ್ಲ. ಚೆನ್ನಾಗಿ ಇಂಪ್ರೂವ್ ಮಾಡಿರೋ ಕಡೆ ಹೋಗಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಇಂಥದ್ದೇ ನನಗೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟಿದ್ದೇನೆ. ಆವತ್ತಿಂದ ನಾನು ಸಾಹೇಬ್ರಿಗೆ ಹೇಳಿ ಎಲ್ಲ ಒಂದೊಂದೇ ರಿನೋವೇಷನ್ ಮಾಡಿ ತುಂಬ ಒಂಥರ ಕಾಡು ಥರ ಇತ್ತಿದು. ಹಳೇ ಇದು ಟಿಪ್ಪು ಸುಲ್ತಾನ್ ಕಾಲದ್ದು ಬಿಲ್ಡಿಂಗ್ಸ್ ಎಲ್ಲನೂ ಈಗಲೂ ಇದೆ. ನೀವು ಮುಂದೆ ಎಲ್ಲ ಪೇಂಟ್ ಮಾಡಿದ್ದೀವಿ ಅಷ್ಟೇ, ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಎಲ್ಲ ಕಡೆನೂ ನೀರು ಸೋರುತ್ತೆ ಪಾಪ. ಆಮೇಲೆ ಒಬ್ಬೊಬ್ಬರಾಗಿ ಬಂದು ಎಲ್ಲ ಕಷ್ಟ ಹೇಳ್ಕೊಂಡ್ರು, ಇಲ್ಲ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಇದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಒಂದೊಂದಾಗಿ ಇಡೀ ಕಾರ್ಪೊರೇಟ್ ಆಫೀಸ್ ಚೇಂಜ್ ಮಾಡಿದ್ವಿ. ಇವಾಗ ಎಲ್ಲ ಕಡೆನೂ ಚೇಂಜಸ್ ಆಗ್ತಾಯಿದೆ, ಚೆನ್ನಾಗಾಗ್ತಾಯಿದೆ. ಆಮೇಲೆ ನಮ್ಮ ಪ್ರಕಾಶ್ ಅವರು ನಮ್ಮ ಅಕೌಂಟ್ ಸೈಡಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಅವರು KPTCLಂದ ಇಲ್ಲಿ ಡೆಪ್ಯುಟೇಷನ್ ಬಂದಿದ್ದಾರೆ. ಅವರು ಒಂಥರ ಮನೆಯವ್ರ ಥರ ಒಪ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ನಾನು ಇದು ನನ್ನ ಸ್ವಂತ ಮನೆ ಅನ್ನೋ ಥರಕ್ಕೆ ನನಗೆ ಭಾವನೆ ಬಂದಿದೆ. ಸೊ ಪ್ರಕಾಶ್ ಅವರು ಎಂಪ್ಲಾಯೀಸ್ಗೆ ಏನೇನು ಬೆನಿಫಿಟ್ ಇದೆ ಅದನ್ನೆಲ್ಲ ಅವರು ಕೂತ್ಕೊಂಡು ನನ್ನ ಹತ್ರ ಚರ್ಚೆ ಮಾಡಿ, ಮೇಡಮ್ ಇದನ್ನು ಮಾಡೋಣ, ಅದನ್ನು ಮಾಡೋಣ, ಎಂಪ್ಲಾಯೀಸ್ಗೆ ಈ ಥರ ತೊಂದರೆ ಇದೆ, ಎಷ್ಟೋ ಜನಕ್ಕೆ ಲಾಸ್ಟ್ ಟೈಮ್ ಕರೋನಾ ಆದಾಗ ಎಷ್ಟೊಂದು ಅವ್ರಿಗೆ ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಯಿತು, ಈ ಥರ ಎಲ್ಲ ಆಗಬಾರ್ದು ಅಂಥೇಳಿ ನಾವೇ ಒಂದು ಫ್ರೇಮ್ ಮಾಡ್ಕೊಂಡು ರೂಲ್ಸ್ ಎಲ್ಲ ಇದೇ ಥರ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು, ಈ ಥರನೇ ಅವ್ರು ದುಡ್ಡು ಕೊಡಬೇಕು ನಮಗೆ ಅಂಥೇಳಿ. ಅವ್ರಿಗೆ ಯಾರಿಗೆ ಹುಷಾರು ತಪ್ಪೋದು ಜಸ್ಟ್ ಹೋಗಿ ಹಾಸ್ಪಿಟಲ್ಗೆ ಸೇರಬೇಕು. A to Z ಪೇಮೆಂಟು ಏಜೆನ್ಸಿಯಿಂದ ಕೊಡಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ವಿ. ಆಮೇಲೆ ಸಾಹೇಬ್ರು ಹೇಳಿದ್ರು ಮೇಜರ್ ಕಾಯಿಲೆಗಳು ಏನು ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಅಂಥ ಮೇಜರ್ ಏನಾದರೂ ಇತ್ತು ಅಂದರೆ ನಾವು ಬೇರೆ ಸರ್ಕಾರದಲ್ಲಿ ನಮ್ಮ KPTCL ಏನಿದೆ ಅದೇ ಥರ ಫೆಸಿಲಿಟೀಸ್ ಕೊಟ್ಟು ಅದನ್ನು ಹಾಸ್ಪಿಟಲ್ಸ್ಗೆ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಸೊ ಎಂಪ್ಲಾಯೀಸ್ಗೆ ಏನೇನು ಬೇಕು 6th ಪೇ ರಿವಿಷನ್ ಹೇಳಿದ್ರು, ಅದನ್ನು ಮಾಡಿಕೊಟ್ವಿ. 2017ಇಂದ ಪಾಪ ಅದು ಹಾಗೆ ಬಿದ್ದಿತ್ತು. ಸೊ ಆಮೇಲೆ ಸಾಹೇಬರು ಹೇಳಿ, ಇಲ್ಲ ಮೇಡಮ್ ನೀವು ನೋಡಿ ಏನೋ ಮಾಡಿ ಅಂತ. ಪ್ರಕಾಶ್ ಅವ್ರು ತುಂಬ ಇನಿಷಿಯೇಟಿವ್ ತೊಗೊಂಡ್ರು. ಆಮೇಲೆ ತುಂಬ ಕಿರಿಕಿರಿನೂ ಆಯಿತು ನಮ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡಿಸೋದಕ್ಕೆ. ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲು ಹೋದ್ರೂ ಇಲ್ಲಿಂದ ಬೇರೆ ಜನ ಹೋಗ್ಬಿಟ್ಟು ಆಗದೆ ಇರೋ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಅದನ್ನೇ ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಅದು ಫೈಲ್ ನಂಬರ್ ಅದನ್ನೇ ಇಡಿಸಿ ಬೇರೆ ಫೈಲ್ ನಂಬರ್ ಕೊಟ್ಟು ಮೂವ್ ಮಾಡಿಸಿ ಅಲ್ಲಿ ಅಪ್ರೂವ್ ಮಾಡಿಸ್ಕೊಂಡು ಬಂದು ಈ ಫೈಲ್ಗೆ ಅಟ್ಯಾಚ್ ಮಾಡಿಬಿಟ್ಟು ತೊಗೊಂಡು ಬಂದು ಅಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಸೊ ಇವತ್ತೆಲ್ಲರೂ ಖುಷಿಯಾಗಿದ್ದಾರೆ. ಫೈನಾನ್ಷಿಯಲಿ ಎಲ್ಲರೂ ಇವಾಗ ಸ್ವಲ್ಪ ಚೆನ್ನಾಗಾದಮೇಲೆ ಈಗ ಅವ್ರದ್ದು ಮನಸ್ಥಿತಿ ಎಲ್ಲ ಬದಲಾವಣೆ ಆಗಿದೆ. ಆಮೇಲೆ ಪ್ರೊಡಕ್ಷನು ಏನು ಇದೆಲ್ಲ ಮಾಡ್ತಿದ್ದೀವಿ ಅಂಥೇಳಿ ಪ್ರೊಡಕ್ಷನ್ ಏನು ಸ್ಟಾಪ್ ಮಾಡಿಲ್ಲ. ಹಿಂದೆ ಮಾಡ್ತಿದ್ದಕ್ಕಿಂತ ಪ್ರೊಡಕ್ಷನ್ ಇವಾಗ ಜಾಸ್ತಿ ಆಗಿದೆ. ತಿಂಗಳಿಗೆ ಮೋರ್ ದೆನ್ ಒಂದು 14, 15, 16 crores ಮಂತ್ಲಿ ಮಾಡ್ತೀವಿ. ಸೊ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಈಗ ಪ್ರೊಡಕ್ಷನ್ ಬೋನಸ್ ಸಹಿತ ಬರುತ್ತೆ ಅವ್ರಿಗೆ. ಈಗ ಅವ್ರಿಗೇನು ಖುಷಿ ಅಂತಂದರೆ ಬೋನಸ್ ಬರುತ್ತಂತ ಹೇಳಿ ಸ್ವಲ್ಪ ಹುಮ್ಮಸ್ಸಿಂದ ಕೆಲಸ ಮಾಡ್ತೀವಿ. ಮೆಟೀರಿಯಲ್ಸ್ ಇಲ್ಲ ಅಂದರೆ ನನಗೆಲ್ಲ ಫೋನ್ ಮಾಡ್ತಾರೆ, ಮೇಡಮ್ ಈ ಮೆಟೀರಿಯಲ್ ಇಲ್ಲ, ಆ ಮೆಟೀರಿಯಲ್ ಇಲ್ಲ ಅಂತ. ಸೊ ಒಬ್ಬರೊಬ್ಬರದ್ದು ಫೀಡ್ಬ್ಯಾಕ್ ಇವಾಗ ಬರ್ತಾ ಇದೆ. ಸೊ ಎಲ್ಲರೂ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವತ್ತು ಈ ಬದಲಾವಣೆ ಎಲ್ಲ ನೋಡಿ ಅವ್ರಿಗೆ ಈ ಜಾಗ ಈ ಥರ ಇತ್ತಾ, ಈ ಜಾಗ ಈ ಥರ ಇತ್ತಾ, ಈ ಥರ ಆಗಿದೆ ಅಂತ ಒಂದೊಂದು ಇಷ್ಟು ಖುಷಿ ಅಲ್ಲ ಅವ್ರಿಗೆ. ಇಲ್ಲಿ ಈಗ ಟ್ರೈನಿಂಗ್ ಸೆಂಟರ್ ನೋಡಿರ್ಬೋದು, ಅಲ್ಲಿ 75 ವರ್ಷದ ರೆಕಾರ್ಡ್ಸು ತುಂಬಿಟ್ಟಿದ್ರು. ಒಳಗೆ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಧೂಳು, ಹಳೇ ಫೈಲ್ಸು, ಹಳೇ ರ್ಯಾಕ್ಸು ಎಲ್ಲ. ಒಂದಿನ ಸುಮ್ಮನೆ ಹೀಗೆ ಹೋಗ್ಬಿಟ್ಟಿದ್ದಾನೆ ನೋಡಿ ಅದನ್ನೆಲ್ಲ ತೆಗೀರಿ ಅಂತಂದರೆ ಹ್ಞೂ ಅಂತ ಹೇಳ್ಕೊಂಡು ಹಾಗೇ ಬಿಟ್ಕೊಂಡಿದ್ರು. ಒಂದಿನ ಅಲ್ಲೇ ನಿಂತ್ಕೊಂಡೆ ನಾನು. ನಿಂತ್ಕೊಂಡು ಎಲ್ಲ ನಾನೇ ತೆಗೆಸಿ ಹೊರಗಡೆ ಬಿಸಾಕ್ಸಿದೆ. ಆವಾಗ ಎಲ್ಲ ಕ್ಲಿಯರ್ ಮಾಡಿ ಆಮೇಲೆ ಇದನ್ನು ಟ್ರೈನಿಂಗ್ ಸೆಂಟರ್ ಮಾಡೋಣ. ನಾವಿಲ್ಲಿ ಒಂದು ಗೌರ್ಮೆಂಟ್ ITI ಕಾಲೇಜ್ಗೆ ನಾವು ಒಂದು ಟೈಅಪ್ ಮಾಡ್ಕೊಂಡಿದ್ದೀವಿ. ಸೊ ನನಗೆ ಏನು ಅಂತಂದರೆ ಆ ITI ಟ್ರೈನಿಂಗ್ ಸ್ಟೂಡೆಂಟ್ಸ್ನ ಇಲ್ಲಿ ಕರೆಸ್ಕೊಂಡು ಥ್ರೂ ಔಟ್ ದ ಇಯರ್ ಇಲ್ಲಿ ಇರಬೇಕು ಅವ್ರು. ಒಂದು 100 ಜನ. ನಾನು 100 ಜನನ ಇಲ್ಲಿ ಎಂಪ್ಲಾಯೀಸ್ನ ಕಡಿಮೆ ಮಾಡಿದ್ರೆ ನನಗೂ ಅಮೌಂಟು ಸೇವ್ ಆಗುತ್ತೆ. ಸೊ ಇವ್ರಿಗೇನು ಕೊಡೋದಿಲ್ಲ ನಾನು. ಅವ್ರು ಬರ್ತಾರೆ ಇಲ್ಲಿ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬೇರೆ ಕಡೆನೂ ಕೆಲಸಕ್ಕೆ ಸೇರ್ಬೋದು. ಆಮೇಲೆ ಇಲ್ಲಿ ಅವ್ರ ಟೀಚರ್ಸ್ ಬರ್ತಾರೆ, ಇಲ್ಲಿ ಟ್ರೈನಿಂಗ್ ಎಲ್ಲ ಮಾಡ್ತಾರೆ, ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ನಮ್ಮ ಎಂಪ್ಲಾಯೀಸ್ಗೂ ಟ್ರೈನಿಂಗ್ ಇಂಪಾರ್ಟೆಂಟ್ ಇದೆ. ನಮ್ಮ ಎಂಪ್ಲಾಯೀಸ್ ಇರ್ಬೋದು, ಆಫೀಸರ್ಸ್ ಇರ್ಬೋದು. ಇವಾಗ ಔಟ್ಸೈಡ್ ಏನು ನಡೀತಿದೆ ಅದಕ್ಕೆ ನಾವು ಕಾಂಪೀಟ್ ಮಾಡಬೇಕು ಅಂತಂದರೆ ನಮಗೆ ಟ್ರೈನಿಂಗ್ ಇಂಪಾರ್ಟೆಂಟು. ಡೇ ಟು ಡೇ ಟ್ರೈನಿಂಗ್ಸ್ ಇರಬೇಕು. ಆಫೀಸರ್ಸ್ಗಿರ್ಬೋದು, ಎಂಪ್ಲಾಯೀಸ್ಗಿರ್ಬೋದು, ಎಲ್ಲರಿಗೂ ಟ್ರೈನಿಂಗ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ನಾನು ಪ್ರಕಾಶ್ ಅವ್ರು ಹೇಳ್ತಾ ಇದ್ದೆ, ಎಲ್ಲ ಟೈಮ್ ಟೇಬಲ್ ಹಾಕ್ಬಿಡಿ, ನೀಟಾಗಿ ಒಂದು 2 hours ಟ್ರೈನಿಂಗ್ ಆಗಬೇಕು ಎಲ್ರಿಗೂ. ಥ್ರೂ ಔಟ್ ದ ಇಯರ್ ಟ್ರೈನಿಂಗ್ಸ್ ಇರಬೇಕು ಅಂತ. ಸೊ ಹಾಗಾಗಿ ಟ್ರೈನಿಂಗ್ ಸೆಂಟರ್ಸ್ ಮಾಡಿದ್ವಿ. ಆಮೇಲೆ ಇಲ್ಲಿ ನಮಗೆ ಮೇಜರ್ ಮೆಟಲ್ಸೇ ನಾವು ಪರ್ಚೇಸ್ ಮಾಡೋದು. MS ಇರ್ಬೋದು, ಕಾಪರ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಅದನ್ನೆಲ್ಲ ನಾವು ಹೊರಗಡೆ ತೂಕ ಮಾಡಿಸ್ತಾ ಇದ್ವಿ. ಅಲ್ಲೇನಾಗ್ತಿತ್ತು, ನಾವು ನಂಬ್ಕೊಳ್ಳೋಕ್ಕಾಗೋದಿಲ್ಲ. ತೂಕ ಯಾವ ಥರ ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇರೋದಿಲ್ಲ. ಸೊ ಹಾಗಾಗಿ ನಾವಿವಾಗ ಒಂದು ತೂಕದ ಯಂತ್ರ ಅಂಥೇಳಿ ನಾವು ಇಲ್ಲೇ ಮಾಡ್ಕೊಂಡಿದ್ದೀವಿ. ಈಗ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ. ನಮಗೂ ಕರೆಕ್ಟಾಗಿ ಒಂದು ಪಿಕ್ಚರ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತೇಳಿ.
ಆಮೇಲೆ ಈಗ ಒಂದಿತ್ತು 13 ಫೈನಾನ್ಸ್ ಕಮಿಷನ್ ಅಂತೇಳಿ, ಅದರಲ್ಲಿ ಏನು ಅಂತಂದರೆ ಬರೀ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ಗೆ ಸೋಲಾರ್ ರೂಫ್ ಟಾಪ್ ಹಾಕೋದು, ಅವ್ರು ಎಷ್ಟು ಬೇಕಾದ್ರೂ ಕೇಳ್ಬೋದು, ಹಾಕೋದು ಫ್ರೀ ಆಫ್ ಕಾಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ಸಿಂದನೇ. ಸೊ ಅದು ನಾನು ಬೆಸ್ಕಾಮಲ್ಲಿ ಇರಬೇಕಾದ್ರೆ ನಾನು ಅದನ್ನು ಹ್ಯಾಂಡಲ್ ಮಾಡ್ತಿದ್ದೆ ಅಂತೇಳಿ ಇಲ್ಲಿ ಬಂದ ತಕ್ಷಣ ಅದನ್ನು ನಾನು ಇಂಪ್ಲಿಮೆಂಟ್ ಮಾಡಿಸಿದೆ. ಆಲ್ಮೋಸ್ಟ್ ಒಂದು 2 crores ಆಗುತ್ತೆ. ಅದು 150 ಕಿಲೋವ್ಯಾಟ್ದು ಸುಮ್ಮನೆ ಹಾಕ್ಸ್ಕೊಂಡ್ವಿ ನಾವು. ನಿಮಗೆ ಟೋಟಲ್ ಫ್ರೀ? ಹೌದು, ಟೋಟಲಿ ಫ್ರೀ. ಅದನ್ನು ನನಗೆ ಇವಾಗ ನಾವೆಲ್ಲ ಇಲ್ಲೆಲ್ಲ ಏನು ಯೂಸ್ ಮಾಡ್ತೀವಿ ಅದಷ್ಟು ನಮ್ಗೆ ಸಾಲ ತಿಂಗಳು ಎಕ್ಸ್ಟ್ರಾ 150 ಕಿಲೋವ್ಯಾಟ್ ಕೇಳಿದ್ದೀವಿ. ಸೊ 200 ಆದರೆ ನಮಗೆ ಜಾಸ್ತಿನೇ ಆಗುತ್ತೆ. ನಮಗೆ ಬೇಕಾಗಿದ್ದು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದೆಲ್ಲ ನಾವು ಬೆಸ್ಕಾಮ್ಗೆ ವಾಪಸ್ ಕೊಡ್ಬೋದು. ವಾಪಸ್ ಅವರಿಗೆ ಸೇಲ್ ಅಲ್ಲ, ಹಾಗೆ ಫ್ರೀಯಾಗಿ ಕೊಟ್ಬಿಡ್ತೀವಿ. ಸೊ ಇಲ್ಲಿ ನಂಗೆ ಮಂತ್ಲಿ ಅರೌಂಡ್ ಒಂದು 4 to 5 lakhs ನನಗೆ ಮಂತ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ ನಮಗೆ ಸೇವ್ ಆಗುತ್ತೆ. ಸೊ ಎಲ್ಲೆಲ್ಲೆಲ್ಲರೂ ಸೇವ್ ಆಗುತ್ತೆ ಅದನ್ನೆಲ್ಲ ನಾವು ಮಾಡ್ತಿದ್ದೀವಿ. ಆಮೇಲೆ ERP ಅಂತ ಹೇಳಿ ಕೇಳಿರ್ಬೋದು ನೀವು. ಆ ERP ಇಂಪ್ಲಿಮೆಂಟ್ ಮಾಡೋದಕ್ಕೆ ನಮ್ಮ ಇಂಧನ ಇಲಾಖೆಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಡೈರೆಕ್ಷನ್ಸ್ ಇದೆ, ಮಾಡಲೇಬೇಕು ಅಂತ ಇಡೀ ರಾಜ್ಯದಲ್ಲೇ ಇದೆ. ಸೊ ನಮ್ಮ KPCನಲ್ಲಿ ಅವರೇ ಹೌಸಲ್ಲಿ ಅವರು ಇಂಜಿನಿಯರ್ಸ್ನ ಇಟ್ಕೊಂಡು ERP ಸಾಫ್ಟ್ವೇರ್ ಮಾಡ್ಕೊಂಡಿದ್ದಾರೆ. ನಾವು ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಫಸ್ಟ್ ಎನರ್ಜಿ ಸೆಕ್ಟರ್ ಆಫ್ಟರ್ KPC ನಾವು ಇವಾಗ ERP ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಇಲ್ಲಿ. ಈಗ ಸ್ಯಾಲ್ರೀಸ್ ಎಲ್ಲ ನಮಗೆ ಸಿಸ್ಟಮ್ ಅಲ್ಲೇ ಥ್ರೂ ERPನೇ ನಾವು ಮಾಡ್ತಾರೆ, ನಾವೇ ಫಸ್ಟ್ ಮಾಡಿರೋದು ಅದನ್ನು. ಸೊ ಅದನ್ನು ನೋಡ್ಕೊಂಡು ಇವಾಗ KPTCL ಅವರು ಟೆಂಡರ್ ಕರೆದಿದ್ರು, ಅರೌಂಡ್ 168 crores ಕರೆದಿದ್ರು. ಈಗ ನಾವು ಮಾಡಿರೋದು ಫ್ರೀಯಾಗಿ ಮಾಡಿದ್ದೀವಿ ಅಂತ ನೋಡಿ ಇವಾಗ ಅವರು ಅದನ್ನು ಡ್ರಾಪ್ ಮಾಡಿ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಸೊ ಇದನ್ನು ನಾನು 1.8 ಅವರಿಗೂ ಲಾಭ ಆಯಿತು. ಹೌದು. ಸೊ ಇಲ್ಲಿ ನಾವು ERPಗೆ ಟೆಂಡರ್ ಕರೆದ್ಬಿಟ್ಟಿದ್ವಿ. ಯಾವಾಗ ನಂಗೆ ಫ್ರೀಯಾಗಿ ಸಿಗುತ್ತೆ ಅಂತ ಗೊತ್ತಾಯಿತು, ಇದನ್ನು ನಾನು ಬೋರ್ಡಲ್ಲಿ ಇಟ್ಟು ಡ್ರಾಪ್ ಮಾಡಿದ್ವಿ, ಸಾಹೇಬ್ರಿಗೂ ಬಂತು. ಆ 1.8 crores ನನಗೆ ಅದನ್ನು ಫ್ರೀಯಾಗಿ ಸಿಗೋದಂದ್ರೆ ಅವರೇ ಸಾಫ್ಟ್ವೇರ್ ಮಾಡಿರ್ತಾರೆ. ಆ ಸಾಫ್ಟ್ವೇರ್ನ ಇಲ್ಲಿ ಬಂದು ಇಂಪ್ಲಿಮೆಂಟ್ ಮಾಡ್ತಾರೆ. ನಮ್ಮ ಡೇಟಾ ಎಲ್ಲ ನಾವು ಕೊಡ್ತೀವಿ, ನಮ್ಮ ಎಂಪ್ಲಾಯೀಸ್ ಡೇಟಾ, ಇಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಸ್ಟೋರ್ಸ್ ಟ್ರಾನ್ಸಾಕ್ಷನ್ ಇರ್ಬೋದು, ಡಿಸ್ಪ್ಯಾಚ್ ಆಗೋದಿರ್ಬೋದು, ಪರ್ಚೇಸ್ ಮಾಡೋದಿರ್ಬೋದು, ಎಲ್ಲನೂ ಥ್ರೂ ಆನ್ಲೈನಲ್ಲೇ, ಮ್ಯಾನ್ಯಲ್ ಇಂಟರ್ವೆನ್ಷನ್ ಏನೂ ಇರೋದಿಲ್ಲ. ಸೊ ಆವಾಗ ಸಿಸ್ಟಮ್ಯಾಟಿಕ್ಕಾಗಿ ಯಾರು ಎಲ್ಲೇ ಬೇಕಾದ್ರೆ ಸಾಹೇಬ್ರು ಅಲ್ಲಿ ಕೂತ್ಕೊಂಡು ಏನಾಗ್ತಾ ಇದೆ ಟ್ರಾನ್ಸಾಕ್ಷನ್ ಅಂತ ಅಲ್ಲೇ ನೋಡ್ಕೋಬೋದು. ಸೊ ಅದು ಒಂದು ಸೆಟಪ್ ಮಾಡ್ಕೊಂಡಿವಿ. ಅದಾಯಿತು ಅಂದರೆ ಎಲ್ಲ ನಮ್ಮ ಎಂಪ್ಲಾಯೀಸ್ಗೆಲ್ಲ ಕೆಲಸ ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಮಿನಿಸ್ಟ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಹತ್ರ ತುಂಬ ಜಾಗ ಇದೆ. ಈಗ ನಾವು ಸ್ವಿಚ್ ಗೇರ್ ಮಾಡ್ತಾಯಿದ್ದೀವಿ. ಟ್ರಾನ್ಸ್ಫಾರ್ಮರು ರಿಕ್ವೈರ್ಮೆಂಟು ಸ್ಟೇಟಲ್ಲಿ ತುಂಬ ಇದೆ. ಸಾಹೇಬ್ರು ಅದೇ ಹೇಳ್ತಾಯಿದ್ರು, 3,000 ಏನೋ ಬೇಕಾಗುತ್ತೆ. ನಮ್ಮಲ್ಲಿ ಕವಿಕಾ ಅಂತ ಹೇಳಿದೆ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಮತ್ತು NGF ಅಂತಿದೆ. ಆಮೇಲೆ ತಮಿಳ್ನಾಡಲ್ಲಿ ಒಂದಿದೆ, ಕೇರಳಲ್ಲಿ ಒಂದಿದೆ. ಈ 4 ಗೌರ್ಮೆಂಟ್ ಕಂಪನೀಸ್ ಅಲ್ಲಿಂದ ಮಾತ್ರ ತೊಗೋತಾಯಿದ್ರು ಅವರು. ಸೊ ಅವ್ರಿಗೀಗ ರಿಕ್ವೈರ್ಮೆಂಟ್ ಅವ್ರಿಗೆ ಡಿಮ್ಯಾಂಡು ಆಗ್ತಾಯಿಲ್ಲ, ಇವಾಗ ಸಾಲ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್. ಅದಕ್ಕೆ ಅದನ್ನು ಯೋಚನೆ ಮಾಡಿ ನಾವು ಲಾಸ್ಟ್ 15 days ಬ್ಯಾಕ್ ಕೂತ್ಕೊಂಡೆಲ್ಲ ಚರ್ಚೆ ಮಾಡಿದ್ವಿ, ನಾವು ಯಾಕೆ ಮಾಡಬಾರ್ದು, ಯಾಕಂದರೆ ನಮಗೆ ಪ್ರಾವಿಷನ್ ಇದೆ, ಬೇರೆ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಸ್ವಿಚ್ ಗೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪೇರ್ ಮಾಡಿದರೆ ಟ್ರಾನ್ಸ್ಫಾರ್ಮರ್ ಮ್ಯಾನುಫ್ಯಾಕ್ಚರ್ ಇಸ್ ವೆರಿ ಸಿಂಪಲ್. ಸೊ ಅದಕ್ಕೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಚರ್ಚೆ ಮಾಡಿ ನಾನು ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಲ್ಲಿ ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಅದೆಲ್ಲ ತೊಗೊಂಡ್ರೆ ನಾನು ಆರಾಮಾಗಿ ಮಾಡೋದು. ಅದನ್ನು ಹೇಳಿದೆ ಸಾಹೇಬ್ರೆ, ಇಲ್ಲ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವ್ರಿಗೂ ಈಗ ಅದೊಂದು ಮಾಡ್ಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಇನ್ನೊಂದು ನಾವು EV ಚಾರ್ಜಿಂಗ್ ಸ್ಟೇಷನ್ ಮಾಡಿಸೋಣ ಅಂತ ಎಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದೀವಿ. ಬಟ್ ಅದು ಇನಾಗ್ರೇಷನ್ ಬರಬೇಕಿತ್ತು, ಬಟ್ ಅದಾಗಲಿಲ್ಲ. ಯಾಕಂದರೆ ಇದು ಹೈವೇ, ನೆಕ್ಸ್ಟ್ ಎಲ್ಲ EV ಚಾರ್ಜಿಂಗ್ ವೆಹಿಕಲ್ಸೇನೆ. ಸೊ ತುಂಬ ಡಿಮ್ಯಾಂಡ್ ಇರುತ್ತೆ. ಅದು ಪರ್ ಯೂನಿಟ್ 15 rupees ತನಕ ಇರುತ್ತೆ. ಸೊ ನಾವೊಂದು 15-20 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಒಂದು 25 ವರ್ಷ ಆರಾಮಾಗಿ ರೆವಿನ್ಯೂ ಬರುತ್ತೆ. ಸೊ ಇದನ್ನೆಲ್ಲ ನಾವು ಇವಾಗ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಸಾಹೇಬರು ಸರ್ಕಾರ ಇರೋವರೆಗೂ ಇಲ್ಲೇ ಇರಲಿ ಅಂತ ನಮ್ಮ ಆಸೆ. ಅವರಿತ್ತು ಅಂದರೆ ನಾವು MEI ಕಂಪ್ನಿನೇ ಎಲ್ಲೋ ಹೋಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ, ನೀವು ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದರೆ ನನಗೇನಿಲ್ಲ, ಸಿಂಪಲ್ಲು, ಇಲ್ಲೇನು ಕೆಲಸ ನಡೀತಿಲ್ಲ, ಪ್ರೊಡಕ್ಷನ್ ಇಲ್ಲ, ಇದು ಅವಶ್ಯಕತೆ ಇಲ್ಲ ಅಂತ ನಾನು ಸರ್ಕಾರಕ್ಕೆ ಬರೆದ್ಬಿಡ್ತೀನಿ. ಅವರು ನಿಮಿಷ ಜನಕ್ಕೆ 100 ಜನಕ್ಕೆ VRS ಕೊಟ್ಬಿಟ್ಟು ಬ್ಯಾಂಕಿಂದ ಲೋನ್ ತೊಗೊಂಡು ಕೊಟ್ಬಿಟ್ಟು ನಿಮ್ಗೆ ಸಾಲ ಕೊಟ್ಬಿಟ್ಟು ಮನೆ ಕಳಿಸ್ತಾರೆ, ನೋಡಿ ಉಳಿಸ್ಕೊಳ್ಳಿ, ಮಾಡಬೇಡಿ ಅಂತೇಳಿ. ಈಗ ನಮ್ಮ ಎಂಪ್ಲಾಯೀಸು, ಆಫೀಸರ್ಸ್, ಎಂಪ್ಲಾಯೀಸ್ ಎಲ್ಲ ಅಷ್ಟು ಎಂತೂಸಿಯಾಸಮಿಂದ ಕೆಲಸ ಮಾಡ್ತಾರೆ ಅಂತಂದರೆ ಅದು ಹೇಳೋಕ್ಕೆ ಅಸಾಧ್ಯ. ಅವರು ನೀವು ಇವತ್ತು ನೋಡಿರ್ಬೋದು ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇತ್ತಂತ. ಆ ಖುಷಿ ಬರೀ ಇದು ರಿನೋವೇಷನ್ಸ್ ಮಾಡಿದ್ದೀವಿ ಅಂತಲೇ ಅಲ್ಲ, ಅವರು ಪ್ರೊಡಕ್ಷನ್ ಮಾಡೋ ಕಡೆಗೆ ಅವರು ಎಷ್ಟು ಇನ್ವಾಲ್ವ್ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಇದೇನಪ್ಪ ನಮ್ಮ ಮನೆಯಲ್ಲಿ ನಾನು ಕೆಲಸ ಹೇಳಿ ನಮ್ಮ ಮಕ್ಳ ಹತ್ರ ಮಾಡಿಸ್ಕೊಂಡಿರೋಷ್ಟು ಖುಷಿ ನನಗಾಗುತ್ತೆ. ಸೊ ಇಷ್ಟು ಹೇಳಿ ಬೇರೆ ನಾವು ಮ್ಯಾನುಫ್ಯಾಕ್ಚರ್ ಇದೊಂದು ಮಾಡಿದ್ದೀವಿ. ಇನ್ನೊಂದು ಸ್ವಿಚ್ ಗೇರ್ಗೆ ಇವಾಗ ವೈರಿಂಗ್ ಸಿಸ್ಟಮ್ ಇರುತ್ತೆ. ಈಗ ಒಂದು ಹೊಸದು ಕಾನ್ಸೆಪ್ಟ್ ಒಂದು ಮಾಡ್ಕೊಂಡಿದ್ದೀವಿ. ರಿಮೋಟಲ್ಲೇ 3 kilometers ರಿಮೋಟಲ್ಲೇ ಆಪ್ರೇಟ್ ಮಾಡ್ಬೋದು. ಈಗ ಸ್ವಿಚ್ ಗೇರೆಲ್ಲ ಆಪ್ರೇಟ್ ಮಾಡಬೇಕಾದ್ರೆ ಎಂಪ್ಲಾಯೀಸ್ ಹತ್ರ ಹೋಗ್ಬಿಟ್ಟು ಮಾಡ್ತಾರೆ. ಏನಾದರೂ ಆಯಿತು ಅಂತಂದರೆ ಆಕ್ಸಿಡೆಂಟ್ಸ್ ಎಲ್ಲ ಆಗುತ್ತೆ. ಸೊ ಈ ಥರ ರಿಮೋಟ್ ಇದು ಮಾಡ್ಕೊಂಡಿರೋದ್ರಿಂದ ಎಂಪ್ಲಾಯೀಸ್ಗೂ ಸೇಫ್ಟಿನೂ ಆಗುತ್ತೆ. ಮತ್ತು ಆ ವೈರಿಂಗ್ ಕಾಪರ್ ಎಲ್ಲ ಇವಾಗ ಪರ್ kg ಒಂದು 1,000 ರೂಪಾಯಿ ಆಗಿದೆ. ಸೊ ಆ ಕಾಪರ್ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ.
ಆಮೇಲೆ ಸಿವಿಲ್ ವರ್ಕ್ಸ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಆರಾಮಾಗಿ ಇದನ್ನು ರಿಮೋಟ್ ಮಾಡ್ಬೋದು ಅಂತೇಳಿ ಸಾಹೇಬರು ಇಲ್ಲ ನಾನು KPTCL ಹೇಳಿ ಇಂಪ್ಲಿಮೆಂಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಇದೊಂದು ಮಾಡ್ತಿದ್ರೆ ಯಾಕಂದರೆ ಮೇಜರ್ ನಮ್ಮ ಕ್ಲೈಂಟ್ಸ್ ಬಂದು KPTCL. ನಾವು ಮ್ಯಾನುಫ್ಯಾಕ್ಚರ್ ಮಾಡೋ 90% ಸ್ವಿಚ್ ಗೇರ್ಸ್ ಎಲ್ಲ KPTCLಗೆ ಹೋಗಿ ಥ್ರೂ ಔಟ್ ದಿ ಸ್ಟೇಟ್. ಎಲ್ಲೆಲ್ಲಿ ಸ್ಟೇಷನ್ಸ್ ಹೊಸದು ಬರುತ್ತೆ ಅದಕ್ಕೆಲ್ಲ ನಮ್ಮ ಸ್ವಿಚ್ ಗೇರ್ಸೇ ಹಾಕ್ಕೊತಾರೆ. ಈ ಹಿಂದೆ ಇದು ತುಂಬ ಡಿಲೇ ಆಗ್ತಾಯಿತ್ತು, ನಮ್ಮವರು ಸ್ವಲ್ಪ ಡಿಲೇ ಆಗಿತ್ತು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಆಮೇಲೆ ಅವಾಗ ಏನು ಮಾಡಿದ್ರು KPTCL ಅವರು ಇಲ್ಲ ಇವ್ರ ಕೈ ಮಾಡೋಕ್ಕಾಗಲ್ಲ ಅಂತ ಪ್ರೈವೇಟ್ ಅವ್ರ ಹತ್ರ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆರ್ಡರ್ಸ್ ಇಶ್ಯೂ ಮಾಡಿಬಿಟ್ಟಿದ್ರು. ಈಗ ನಾವೆಲ್ಲ ಅದು ಹಳೆ ಆರ್ಡರ್ಸ್ ಏನಿತ್ತು ಎಲ್ಲ ಫುಲ್ ಕಂಪ್ಲೀಟ್ ಮಾಡಿ ಕೊಟ್ಟಮೇಲೆ ಈಗ ಅವ್ರಿಗೆ ನಂಬಿಕೆ ಬಂದಿದೆ. ಅವ್ರು ಹೇಳಿದ್ರಿಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ MEAಯಿಂದನೇ ತೊಗೊಳಕ್ಕೆ ಹೇಳ್ತೀವಿ ಅಂತೇಳಿ. ಅದೊಂದು ಖುಷಿ ವಿಚಾರ. ನಮಗೆ ಒಂದು 78 crores ಅಷ್ಟು ಆರ್ಡರ್ಸ್ ಇವಾಗ ಬರ್ತಾಯಿದೆ. ಈ ನವಂಬರ್ ತನಕ ಆರ್ಡರ್ಸ್ ಕೊಡ್ತಾರೆ. 78 crores per month. ಇಲ್ಲ ಪರ್ ಇಯರ್. ಒಂದು ವರ್ಷಕ್ಕೆ ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಈಗ ಆರ್ಡರ್ಸ್ ಎಲ್ಲ ಬರೋಕ್ಕೆ ಶುರು ಆಗಿದೆ. ಅದು ಕಂಪ್ಲೀಟ್ ಆಯಿತು ಅಂದರೆ ಮತ್ತೆ ಎಕ್ಸ್ಟೆನ್ಷನ್ ಮಾಡಿ ಕೊಡ್ತಾರೆ. ಸೊ ನಮ್ಮ ಪ್ರೊಡಕ್ಷನ್ ನೋಡಿಕೊಂಡು ನಾವು ಇವಾಗ ಸರಿಗೆ ಪ್ಲ್ಯಾನ್ ಮಾಡಿಕೊಂಡು 78 ಸಾಲೋದಿಲ್ಲ, ನಮ್ಮದು ಕಡಿಮೆ ಪ್ರೊಡಕ್ಷನ್ ಇದೆ ಅಂತ ಅವ್ರು 78 ಮಾಡ್ಕೊಂಡಿದ್ದಾರೆ. ಸೊ ಈಗ ನಾವು ತೋರಿಸಿರೋದ್ರಿಂದ ಅಟ್ಲೀಸ್ಟ್ ನಾನು 150 crores ಕೇಳ್ಬೋದು ಅವ್ರಿಗೆ ನೆಕ್ಸ್ಟ್ ಇದು ಕೊಡಿ ಅಂತ. ಫಸ್ಟ್ ಟೈಮು ನಮ್ಮದು 100 crores ಕಂಪನಿ ಆಗುತ್ತೆ. ಇವಾಗ ಈ ವರ್ಷದಲ್ಲಿ 100 crores ದಾಟ್ತೀವಿ. ಸೊ ಆವಾಗ ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಕಂಪ್ನಿ ಸೆಕ್ರೆಟ್ರಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು. ಈಗ ನಮ್ಮ ಕಂಪ್ನಿ ಸೆಕ್ರೆಟ್ರಿ ಇಲ್ಲ, ನಾವು ಇನ್ಚಾರ್ಜಲ್ಲಿ ಬಂದಿದ್ದಾರೆ KPCಯಿಂದ. ಸೊ ಎಲ್ಲ 100 crores ಕಂಪನಿ ಆಯಿತು ಅಂದರೆ ಬೇರೆ ಬೇರೆ ಇದೆಲ್ಲ ರೂಲ್ಸ್ ಎಲ್ಲ ಬರುತ್ತೆ, ಎಲ್ಲ ಅಪ್ಗ್ರೇಡ್ ಆಗ್ತದೆ. ಎಲ್ಲ ಅಪ್ಗ್ರೇಡ್ ಮಾಡಬೇಕು. ಆಮೇಲೆ ಈಗ ರಿಕ್ರೂಟ್ಮೆಂಟ್ಗೂ ಸ್ವಲ್ಪ ಹೇಳಿದೆ ಇಷ್ಟೊಂದು ವೇಕೆನ್ಸಿ ಇದೆ ಅಂತೇಳಿ, ಆಯಿತು ಅಂತ ಹೇಳಿದ್ದಾರೆ. ಸೊ ಇದೊಂದು ಹೊಸ ಮೆಷಿನ್ ಅಲ್ಲಿ ಇದು ಮಾಡಿದ್ರು. ಹೌದು, ಲೇಸರ್ ಕಟಿಂಗ್ ಮಿಷಿನ್. ಲೇಸರ್ ಕಟಿಂಗ್ ಅದು ಏನು ಅಂತಂದರೆ ನಮ್ಮದು ಸ್ವಿಚ್ ಗೇರ್ಗೆ ಪ್ಯಾನಲ್ಸ್ ಮಾಡ್ತೀವಿ. ಅದನ್ನು ನಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ, ಮ್ಯಾನ್ಯಲಿ ಮಾಡ್ತಿದ್ದಿದ್ದು ಮಾಡೋಕ್ಕಾಗಲ್ಲ ಅಂಥೇಳಿ ನಾವು ಔಟ್ಸೋರ್ಸ್ ಮಾಡ್ತಿದ್ವಿ. ಒಂದು 5-6 ಏಜೆನ್ಸಿಗೆ ನಾವು ಟೆಂಡರ್ ಕರೆದ್ಬಿಟ್ಟು ಅವಾರ್ಡ್ ಮಾಡಿ ಪ್ಯಾನಲ್ಸ್ ಮಾತ್ರ ತೊಗೊಂಡು ಮಿಕ್ಕಿದೆಲ್ಲ ವೈರಿಂಗು ಮತ್ತು ಬ್ರೇಕರ್ಸ್ ಎಲ್ಲ ನಾವೇ ಹಾಕೋತಿದ್ವಿ. ಈಗ ಇದು ಬಂದ ಮೇಲೆ ಕಟ್ಟಿಂಗ್ ಎಲ್ಲ ನಾವೇ ಮಾಡ್ಕೋತೀವಿ. ಫುಲ್ ಪ್ಯಾನಲ್ಸ್ ಎಲ್ಲ ನಾವೇ ಮಾಡ್ಕೋಬೋದು. ಒಂದು 4 ಅವರಲ್ಲಿ ಆಗೋದು 1 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಕಟ್ಟಿಂಗ್. ಫಾಸ್ಟ್ ಇದೆ. ಸೊ ಅದು ಫಸ್ಟ್ ಟೈಮ್ CNC ಮೆಷಿನ್ ತೊಗೊಂಡಿದ್ವಿ. ಅದೇ ಬೆಂಡಿಂಗ್ ಮಿಷಿನ್ ತೊಗೊಳ್ಳೋ ಒಂದು ಇದಿದೆ. ಆಮೇಲೆ ವೆಲ್ಡಿಂಗ್, ರೋಬೋಟ್ ವೆಲ್ಡಿಂಗ್ದು ತೊಗೊಳ್ಳೋಂಥದ್ದಿದೆ. ಸ್ವಲ್ಪ ಅದೆಲ್ಲ ಆಯಿತು ಅಂತಂದರೆ ಮ್ಯಾನ್ ಪವರು ಕಡಿಮೆ ಮಾಡ್ಕೋಬೋದು, ಸ್ಪೀಡಾಗಿ ಆಗುತ್ತೆ. ಟೆಕ್ನಾಲಜಿನೂ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಂಗೆ ಆಗುತ್ತೆ. ಬೇರೆ ಪ್ರೈವೇಟ್ ಕಂಪ್ನೀಸ್ಗೆ ಕಾಂಪೀಟ್ ಮಾಡ್ದಂಗೆ ಆಗುತ್ತೆ. ಈಗ ನಾವೇನು ಯಾವುದು ಪ್ರೈವೇಟ್ ಕಂಪ್ನಿಗೆ ಏನು ಕಡಿಮೆ ಇಲ್ಲ, ಆ ಥರ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ಚೆನ್ನಾಗಿ ಸೆಟಪ್ಪು ಆಗಿದೆ. ಅಷ್ಟು ಪ್ರೊವಿಷನ್ ಇರೋದನ್ನ ಮಾಡಲಿಕ್ಕೆ ಆಗ್ತದೆ. ಅದು ಅಷ್ಟು ಯಾರು ಯೋಚನೆ ಮಾಡಿರಲಿಲ್ಲ. ಇವಾಗ ನಾವೆಲ್ಲ ಮಾಡ್ಕೊಂಡಿದ್ದೀವಿ, ಪ್ಲ್ಯಾನಿಂಗ್ ಮಾಡಿದ್ದೀವಿ. ಈಗೆಲ್ಲ ಮುಂದೆ ಎಲ್ಲ ತೊಗೋಬೇಕಿದೆ. ನೆಕ್ಸ್ಟ್ ಇಯರ್ ಕಂಪನಿ ನಷ್ಟದಲ್ಲಿ ಇತ್ತ ಅಲ್ವಾ? ಇಲ್ಲ, ಪ್ರಾಫಿಟಲ್ಲೇ ಇತ್ತು. ಕಡಿಮೆ ಇತ್ತು ಪ್ರಾಫಿಟ್ ಕಡಿಮೆ. ಈಗ ಒಂದು ಟೈಮಲ್ಲಿ ನಷ್ಟದಲ್ಲಿ 5,000 ಜನ ಇದ್ರು, ಈಗ 1,000ಕ್ಕೆ ಕಡಿಮೆ ಆಗಿದೆ. ಯಾವುದು ಇಲ್ಲ, ಎಲ್ಲ VRS ತಗೊಂಡ್ರು. ಮತ್ತೆ ನಷ್ಟ ಇತ್ತು ಕಂಪನಿ. VR ತಗೊಂಡಿದ್ದಾರೆ, ಸುಮಾರು ಜನ VR ತಗೊಂಡಿದ್ದಾರೆ. ಕಾರ್ಮಿಕರಿಗೆ 50, 60 ಇಲ್ಲ 80 ಸಾವಿರ ಸಂಬಳ ಇರ್ತದೆ. ಅವರ 4 ಜನ 5 ಜನ ಔಟ್ಸೋರ್ಸಲ್ಲಿ ತೆಗೆದುಕೊಳ್ಬೋದು. ಅವರಿಗಿಂತ ಜಾಸ್ತಿ ಇವರು ಕೆಲಸ ಮಾಡ್ತಾರೆ, ಕಂಪನಿ ಲಾಭದಲ್ಲಿ ಇರ್ತದೆ. ನಾವು ಆ ರೀತಿಯಲ್ಲ, ಎರಡೂ ಕಡೆಯಲ್ಲಿ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ಇಲ್ಲಿ ಕಂಪನಿ ಸ್ವಲ್ಪ ಕೈ ಹಾಕುವಂಥ ಧೈರ್ಯ ಮಾಡಿದ್ದೇವೆ. ಏಕಾಏಕ ಸಮಯದಲ್ಲಿ ಆಗುವುದಿಲ್ಲ, ಅವಕಾಶ ಉಂಟಲ್ಲ ಮಾಡಿ. ಇಲ್ಲ, ಅವಕಾಶ ಇದೆ ನಮಗೆ. ಓವರ್ ನೈಟ್ ಏನು ಮಾಡೋಕ್ಕಾಗಲ್ಲ. ನೀವು ಹೇಳಿದ್ರಿ ಪ್ಯಾನಲ್ ಬೋರ್ಡಿಗೆ ಬೆಂಡಿಂಗ್ ಮೆಷಿನ್, ಒಳ್ಳೆ ಸ್ಕೋಪ್ಸ್. ಹೌದು. ಈಗ ಇಲ್ಲೇಂದರೆ ಸರ್ಕಾರ ನಮಗೆ ಆರ್ಡರ್ ಕೊಡ್ತದೆ, KPTCL ಆರ್ಡರ್ ಕೊಡ್ತದೆ. ನಾವು ಇಲ್ಲಿ ಪ್ರೊಡಕ್ಷನ್ ಮಾಡಿ ಕೊಡ್ತೇವೆ, KPTCL ನಮಗೆ ಹಣ ಕೊಡ್ತದೆ ಸರ್ಕಾರ. ನಾವು ಇನ್ನೂ ಕೂಡ ಬೇಕಾದರೆ ಔಟ್ ಆಫ್ ಕಂಟ್ರಿ, ಹಿಂದೆ ಅಲ್ಜೀರಿಯಾ, ಬಹರೀನ್, ಸೌದಿ, ಕತ್ತರ್ ಈಗೆಲ್ಲ ಒಂದು 6 ಕಂಟ್ರಿಗೆ ಸಪ್ಲೈ ಮಾಡ್ತಾಯಿದ್ದೆ ಹಿಂದೆ. ಆದರೂ ಲಾಸ್ 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 ಇನ್ಕಮ್ ಕಮ್ಮಿ ಇತ್ತು. ಈಗ ಇನ್ಕಮ್ ಜಾಸ್ತಿ.